ಇದೀಗ ಕಾರ್ಯಕ್ರಮೋಚಿತವಾಗಿ ಪ್ರಾರ್ಥನೆ ತೇಜಸ್ವಿ ರಚನಾ ಹಾಗೂ ಶಾಲಿನಿ ಅಂತ ಇದೀಗ ನಮ್ಮ ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ದಯವಿಟ್ಟು ಗಣ್ಯಾತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಕೊಡ್ತೀವಿ. ನಮ್ಮ ಮುಂದಿನ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ನ್ಯೂಸ್ ಅಧ್ಯಕ್ಷರಾದ ರಘುರಾಮ್ ಶೆಟ್ಟಿ ಸಾಧನ ಇವರು ನಮ್ಮ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ಕೊಡ್ತೀವಿ. ಎಲ್ಲ ಗಣ್ಯರು ಅವರ ಜೊತೆಯಾಗಿ ನಮ್ಮ ಕಾರ್ಯಕ್ರಮ ಶುಭಾಶಯವಾಗಿ ಕೇಳಿಕೊಳ್ತಾರೆ. ಇದೀಗ ಬಂದಿರುವಂತಹ ಅತಿಥಿ ಗಣ್ಯರನ್ನ ಸ್ವಾಗತಿಸಬೇಕಾಗಿ ತೇಜಸ್ವಿ ಶೆಟ್ಟಿಯಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನೃತ್ಯ ವೈಭವ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ರಘುರಾಮ್ ಶೆಟ್ಟಿ ಸಾಧನ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಇದರ ನಿಯೋಜಿತ ಅಧ್ಯಕ್ಷರು, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಸುದ್ದಿ ಸಮೂಹ ಸಂಸ್ಥೆಯ ಸಿಇಒ ಆದಂತಹ ಸಿಂಚನಾ ಊರುಬೈಲು, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಖ್ಯಾತ ನೃತ್ಯ ಗುರುವಾದಂತಹ ಹಾಗೂ ಇವತ್ತಿನ ಕಾರ್ಯಕ್ರಮದ ತೀರ್ಪುಗಾರರಾದಂತಹ ಶಾಂತಾ ಪಡ್ವೆಡ್ನಾಯ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಉಜಿರೆಯ ಮಹಾವೀರ್ ಗ್ರೂಪ್ಸ್ನ ಮಾಲಕಿಯಾದ ಪುನೀತ ಪ್ರಭಾಕರ್ ಹೆಗ್ಡೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬೀಟ್ಸ್ ರಾಕರ್ಸ್ ಡ್ಯಾನ್ಸ್ ಅಕಾಡೆಮಿಯ ಜಿತೇಶ್ ಕುಮಾರ್, ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರದ್ಧಾ ಎಂಟರ್ಪ್ರೈಸಸ್ನ ಮಾಲಕರಾದ ವಸಂತ್ ಶೆಟ್ಟಿ ಶ್ರದ್ಧಾ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಇವತ್ತಿನ ಸೌಂಡ್ಸ್ ಅಂಡ್ ಲೈಟ್ಸ್ ವ್ಯವಸ್ಥೆಯ ಶ್ರೀರಾಜ್ ಸಾಯಿರಾಮ್ ಈವೆಂಟ್ಸ್ನ ಮಾಲಕರು, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ಇವತ್ತು ನೆರೆದಿರುವಂತಹ ನೃತ್ಯ ತಂಡದವರು ಹಾಗೂ ಸುದ್ದಿ ಬಳಗದವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತೇಜು, ನಿಮಗೂ ಸ್ವಾಗತ. ಥ್ಯಾಂಕ್ ಯು. ಓಕೆ, ಮೊದಲನೇದಾಗಿ ನಾವೀಗ ನಮ್ಮ ಕಾರ್ಯಕ್ರಮ ಬಗ್ಗೆ ಮಾತಾಡಬೇಕು. ಸುದ್ದಿ ಸಮೂಹ ಸಂಸ್ಥೆ ಬೆಳ್ತಂಗಡಿ ನಾವು ಕಳೆದ 3 ತಿಂಗಳಿಂದ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಫಸ್ಟ್ ನಾವು ಕೃಷ್ಣ ಜನ್ಮಾಷ್ಟಮಿ ಆಯೋಜನೆ ಮಾಡಿದ್ದೀವಿ. ಆನಂತರವಾಗಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತವಾಗಿ ದೇಶಭಕ್ತಿ ಗೀತೆ ಕೂಡ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ವಿ. ಇದೀಗ ಈ ನವರಾತ್ರಿಯ ಪ್ರಯುಕ್ತವಾಗಿ ನೃತ್ಯ ವೈಭವ
ಈ ಎಲ್ಲ ಕಾರ್ಯಕ್ರಮದ ಬಗ್ಗೆ ಇದೀಗ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಸಭಾಧ್ಯಕ್ಷ ವಹಿಸಿರುವಂತಹ ಸಿಂಚನ ಉರುಬೈಲು ಇವರು ಸ್ವಾಗತ ಜೊತೆಗೆ ಪ್ರಾಥಮಿಕ ಭಾಷಣ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನವರಾತ್ರಿ ಹಬ್ಬದ ಪ್ರಯುಕ್ತ ಸುದ್ದಿ ಸಮೂಹ ಸಂಸ್ಥೆ ಬೆಳ್ತಂಗಡಿ ಸುದ್ದಿ ನೃತ್ಯ ವೈಭವ ನಮ್ಮ ವೇದಿಕೆಯಲ್ಲಿ ನಮ್ಮ ಪ್ರಾಯೋಜಕರು ಹಾಗೂ ತೀರ್ಪುಗಾರರಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬುಗಳು ಅಂತ ಹೇಳ್ಬೋದು. ನಾವು ಆರ್ಗನೈಸ್ ಮಾಡಿದ್ದೇವೆ, ಆದರೆ ಯಾವುದೇ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವ ಇಲ್ಲದಿದ್ದರೆ ಅಷ್ಟು ಗಟ್ಟಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಮುರಳಿ ಬಳಿಪ ಅವರ ಲೀಡರ್ಶಿಪ್ಪಲ್ಲಿ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಹಾಗೂ ಮಹಾವೀರ ಗ್ರೂಪ್ಸ್ ಉಜಿರೆ ಹಾಗೂ ಸುವರ್ಣ ಆರ್ಕೇಟ್ ಈ ವೇದಿಕೆಯನ್ನು ನಮಗೆ ವೇದಿಕೆಯನ್ನು ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುವರ್ಣ ಆರ್ಕೇಟ್ 3 ಜನರನ್ಗೆ ಧನ್ಯವಾದ ಹೇಳ್ತಾ ಅಭಿನಂದನೆಗಳು ಕೇಳ್ತಾ ನಾವು ಸುದ್ದಿ ಸಮೂಹ ಸಂಸ್ಥೆ ಡಾಕ್ಟರ್ ಯು ಪಿ ಶಿವಾನಂದರು ವೈದ್ಯಕೀಯ ವೃತ್ತಿಯಲ್ಲಿದ್ದವರು 1985ರಲ್ಲಿ ಸುಳ್ಯದಲ್ಲಿ ಸುದ್ದಿ ಬಿಡುಗಡೆ ಅಂತ ಹೇಳುವಂಥ ವಾರಪತ್ರಿಕೆ, 1986ರಲ್ಲಿ ಸುದ್ದಿ ಬಿಡುಗಡೆ ಬೆಳ್ತಂಗಡಿ ವಾರಪತ್ರಿಕೆ ಹಾಗೂ 1987ರಲ್ಲಿ ಪುತ್ತೂರು ಸುದ್ದಿ ಬಿಡುಗಡೆ ದಿನಪತ್ರಿಕೆಯನ್ನು ಶುರು ಮಾಡ್ತೇವೆ. ಅದರ ಜೊತೆಗೆ 2007ರಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ, ಈಗ ಏನು ಡಿಜಿಟಲ್ ಯುಗ ಅಂತಿದೆ ಅದನ್ನು ನಾವು 2007ರಲ್ಲಿ ಪೇಪರ್ ಅಂತ ಹೇಳುವಂಥ ಮೂಲಕ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ನಾವು ಎಂಟ್ರಿ ಕೊಡ್ತೇವೆ. ಅದರ ನಂತರ 2009ರಲ್ಲಿ ಕ್ಷಣ ಸುದ್ದಿಯನ್ನು ಜನಗಳಿಗೆ ಕೊಡಲಿಕ್ಕೋಸ್ಕರ ಸುದ್ದಿ ವೆಬ್ಸೈಟ್ ಅನ್ನು ಲಾಂಚ್ ಮಾಡ್ತೇವೆ. ಜೊತೆಗೆ ಕಳೆದ 10 ವರ್ಷದಿಂದ 2014ರಿಂದ ಸುಳ್ಯದಲ್ಲಿ ಮತ್ತು ಪುತ್ತೂರಿನಲ್ಲಿ ಸುದ್ದಿ ಚಾನೆಲ್, ಕೇಬಲ್ ಚಾನೆಲ್ ಮತ್ತು ಯೂಟ್ಯೂಬ್ ಪ್ರಾರಂಭಗೊಳ್ತದೆ. ತದನಂತರ ಕಳೆದ 5-6 ವರ್ಷದಿಂದ ಬೆಳ್ತಂಗಡಿಯು ಕೂಡ ಸುದ್ದಿ ಯೂಟ್ಯೂಬ್ ಚಾನೆಲ್ ಮೂಲಕ ಪೂರ್ಣ ಮಟ್ಟದಲ್ಲಿ 3 ಆಯಾಮಗಳನ್ನು ಮೀಡಿಯಾ ಅಂತ ಹೇಳಿದಾಗ ಪತ್ರಿಕೆ, ಡಿಜಿಟಲ್ ಜೊತೆಗೆ ವಿಡಿಯೋ, ಡಿಜಿಟಲ್ ಮೀಡಿಯಾ ಅಂದರೆ ವಿಜುವಲ್ ಮೀಡಿಯಾ ಮೂಲಕ 3 ಆಯಾಮಗಳನ್ನು ಒಳಗೊಂಡ ಪತ್ರಿಕಾ ಸಂಸ್ಥೆಯಾಗಿ ನಾವು ಬರ್ತೇವೆ. 3 ಕಡೆಯಲ್ಲಿ ಕೂಡ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಹಾಗೂ ಬಂಟ್ವಾಳ ಮತ್ತು ಮಂಗಳೂರಲ್ಲಿ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಆಗಿ ಬಂದಿರ್ತೇವೆ. ಕಳೆದ ಸುಮಾರು ಪತ್ರಿಕೆ ಆಂದೋಲನ ಮೂಲಕ ಪ್ರಾರಂಭಗೊಂಡ ಪತ್ರಿಕೆ ಇದು. ಹಾಗಾಗಿ ಈ ಲಂಚ ಮತ್ತು ಬಂದ್ ವಿರೋಧದ ಆಂದೋಲನ ಆಗಿರ್ಬೋದು, ಜೊತೆಗೆ ಸಾಮಾಜಿಕ ಜಾಲತಾಣಗಳ ದುರುಪಯೋಗದ ವಿರುದ್ಧದ ಆಂದೋಲನಗಳು, ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಸುದ್ದಿ ಬಿಡುಗಡೆ ಹಾಗೂ ಸುದ್ದಿ ಚಾನೆಲ್, ಸುದ್ದಿ ಮಾಹಿತಿ ಟ್ರಸ್ಟ್ ಅಂತ ಹೇಳುವ ಸಮೂಹ ಸಂಸ್ಥೆಗಳ ಮೂಲಕ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗ ಮಳೆ ಕೊಯ್ಲುನ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಇರ್ಬೋದು, ಸೋಲಾರ್ ಅಳವಡಿಕೆ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳಿರ್ಬೋದು, ಕೃಷಿಕರಿಗೆ ಪುತ್ತೂರು ಮತ್ತು ಸುಳ್ಯದಲ್ಲಿ ಅರಿವು ಸಂಸ್ಥೆ ಅಂತ ಹೇಳುವಂಥದ್ದು ಕಟ್ಟಿಕೊಂಡು ಕಳೆದ 2 ವರ್ಷದಿಂದ ಕೃಷಿಕರಿಗೆ ಹಲವಾರು ಕಾರ್ಯಾಗಾರಗಳನ್ನಿರ್ಬೋದು, ಜೇನು ಕೃಷಿ ಇರ್ಬೋದು, ಅಣಬೆ ಕೃಷಿ ಇರ್ಬೋದು, ಹೊಸ ಯಾವ ಕೃಷಿಗಳಿದೆ ಅದರ ಬಗ್ಗೆ ಕಾರ್ಯಾಗಾರಗಳು, ಜೊತೆಗೆ 2023ರಲ್ಲಿ 2 ದಿನಗಳ ಸಸ್ಯಜಾತ್ರೆ ಹಾಗೂ 2025ರಲ್ಲಿ 3 ದಿನಗಳ ಸಸ್ಯಜಾತ್ರೆಗಳನ್ನು ಪುತ್ತೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಉದ್ಯಮಶೀಲತೆ, ಈಗ ಯುವ ಉದ್ಯಮಿಗಳಿಗೆ ಮತ್ತು ಉದ್ಯಮ ಮಾಡಲಿಕ್ಕೆ, ಉದ್ಯಮ ಕ್ಷೇತ್ರಕ್ಕೆ ಬರಲಿಕ್ಕೆ ಆಸಕ್ತ ಇರುವಂಥವರಿಗೆ MSME ಡಿಪಾರ್ಟ್ಮೆಂಟ್ ಜೊತೆಗೆ ಟೈಅಪ್ ಹಾಕ್ಕೊಂಡು ಉದ್ಯಮಶೀಲತೆಯ ಬಗ್ಗೆ ಹಲವಾರು ಕಾರ್ಯಾಗಾರಗಳನ್ನು ಪುತ್ತೂರು, ಸುಳ್ಯಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಡಾಕ್ಟರ್ ಯು ಪಿ ಶಿವಾನಂದ ಸುದ್ದಿ ಸಮೂಹ ಸಂಸ್ಥೆಗಳ ಆಡಳಿತ ನಿರ್ದೇಶಕರಾದ ಡಾಕ್ಟರ್ ಯು ಪಿ ಶಿವಾನಂದ್ ಅವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ನಡ್ಕೊಂಡು ಬಂದಿದೆ. ನಮ್ಮ ಪ್ರಧಾನ ನಿರೂಪಕರಾಗಿರುವಂಥ ಶ್ರೇಯಸ್ ಶೆಟ್ಟಿ ಅವರು ಹೇಳಿದರು, ಕಳೆದ 3 ತಿಂಗಳಿಂದ ಹಲವಾರು 3-4 ಕಾರ್ಯಕ್ರಮ ಆಯಿತು. ಕಳೆದ 1-1.5 ತಿಂಗಳಲ್ಲಿ ನಮ್ಮದು ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮುದ್ದು ಕೃಷ್ಣ ಸ್ಪರ್ಧೆ ಇರ್ಬೋದು, ಅದಕ್ಕೆ ಸುಮಾರು 80-85 ಜನ ಮಕ್ಕಳು ಬಂದಿದೆ. ಅದಕ್ಕೆ ಪ್ರಥಮವಾಗಿ ಮಾಡಿದ್ದು ನಾವು ಅದನ್ನು ಗುರುನಾರಾಯಣ ಸೇವಾ ಸಂಘದ ಹಾಲಲ್ಲಿ ನಡೆಸಿಕೊಂಡು ಬಂದಿದ್ದೇವೆ. ಜೊತೆಗೆ ಅದರ ನಂತರ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಗುಂಪು ಗಾಯನ ಸ್ಪರ್ಧೆ ಭಾರಿ ಸಕ್ಸಸ್ಫುಲ್ ಆಗಿ ನಡೆದಿದ್ದು. 3ನೇ ಕಾರ್ಯಕ್ರಮ ನಮ್ಮದು ನವರಾತ್ರಿ ಹಬ್ಬದ ಪ್ರಯುಕ್ತ ನೃತ್ಯ ವೈಭವ. ಒಳ್ಳೆಯ ರೆಸ್ಪಾನ್ಸ್ ಇತ್ತು, ಬಟ್ ನಮಗೆ ಮಧ್ಯಾಹ್ನದೊಳಗೆ ಮುಗಿಸಬೇಕು ಕಾರ್ಯಕ್ರಮ ಅಂತ ಹೇಳೋ ಕಾರಣ ನಾವು ಲಿಮಿಟೆಡ್
ಟೀಮ್ಗಳನ್ನು ಮಾತ್ರ ರಿಜಿಸ್ಟ್ರೇಷನ್ ಮಾಡಿಕೊಂಡಿರುವಂಥದ್ದು. ಬಟ್ ಒಳ್ಳೆಯ ರೆಸ್ಪಾನ್ಸ್ ಇದೆ. ಬೆಳ್ತಂಗಡಿಯ ಜನತೆ ಸುದ್ದಿ ಬಿಡುಗಡೆ, ಸುದ್ದಿ ಚಾನೆಲ್ ಮತ್ತು ಸುದ್ದಿ ವೆಬ್ಸೈಟ್, ಸುದ್ದಿ ಸಮೂಹ ಸಂಸ್ಥೆಗಳನ್ನು ಕೈ ಇಟ್ಕೊಂಡು ನಡೆಸಿದ್ದಾರೆ. ಇನ್ನು ಮುಂದೆ ಕೂಡ ನಡೆಸ್ತಾರೆ ಅಂತ ಹೇಳುವ ಭಾವನೆ ಇದೆ ನಮಗೆ. ಇವತ್ತು ನಮ್ಮ ಈ ಕಾರ್ಯಕ್ರಮದ ಒಂದು ನಿಮಿಷ ಮಾತಾಡಿ ನಾನು ಇದು ಮುಗಿಸ್ತೇನೆ. ಈ ನಿತ್ಯ ವೈಭವ ಕಾರ್ಯಕ್ರಮ ಸಂಪೂರ್ಣವಾಗಿ ನಮ್ಮ ಟೀಮಿಗೆ ಹೋಗಬೇಕಾದ ಕ್ರೆಡಿಟ್. ಶ್ರೇಯಾ ಶೆಟ್ಟಿಯವರ ನೇತೃತ್ವದಲ್ಲಿ, ಲೀಡರ್ಶಿಪ್ನಲ್ಲಿ ಸುದ್ದಿ ಬಿಡುಗಡೆ ಮತ್ತು ಸುದ್ದಿ ಚಾನೆಲ್, ಸುದ್ದಿ ಸಮೂಹ ಸಂಸ್ಥೆಗಳು ಬೆಳ್ತಂಗಡಿಯ ಸಂಪೂರ್ಣ ಟೀಮ್ ಬಾರಿ ಸಕ್ಸಸ್ಫುಲ್ ಆಗಿ ಇದನ್ನು ಇವತ್ತು ಹಮ್ಮಿಕೊಂಡಿದೆ. ಎಲ್ಲ ನೆರೆದಿರುವಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ಗಳಿಗೆ, ಟೀಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತೊಮ್ಮೆ ನಮ್ಮ ಜಡ್ಜ್ಗಳು ಮತ್ತು ನಮ್ಮ ಮೇನ್ ಬೆನ್ನೆಲುಬು ಪ್ರಾಯೋಜಕರುಗಳಿಗೆ ಧನ್ಯವಾದಗಳು. ನಾವು ಈ ಕಾರ್ಯಕ್ರಮ ಇವತ್ತು ಇಷ್ಟೊಂದು ಯಶಸ್ವಿಯಾಗಿ ಮಾಡಬೇಕಂತಂದ್ರೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಾಯೋಜಕರು. ಫಸ್ಟ್ ನಾವು ಹೇಳಬೇಕಾಗಿರೋದು ಲಯನ್ ಮುರಳಿ ಬಲಿಪ ಅವರ ಬಗ್ಗೆ. ಬೆಳ್ತಂಗಡಿಯ ಮುರಳಿ ಬಲಿಪ ಕಳೆದ 26 ವರ್ಷಗಳಿಂದ ಯಶಸ್ವಿ ನ್ಯಾಯವಾದಿಯಾಗಿ ಕಾರ್ಯ ಮಾಡ್ತಾ ಇದ್ದು ಇದೀಗ ಲಯನ್ಸ್ ಕ್ಲಬ್ ಬೆಳ್ತಂಗಡಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದಕ್ಕೂ ಮುನ್ನ ನಾರಾವಿಯ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿದ್ರು. ಅಲ್ಲಿಯೂ ಅನೇಕ ರೀತಿಯ ಸಾಮಾಜಿಕ ಸೇವೆಯನ್ನು ಮಾಡಿದಂತಹ ಮುರಳಿ ಬಲಿಪರದ್ದು ಅಸಾಧಾರಣ ವ್ಯಕ್ತಿತ್ವ. ಇದೀಗ ನೋಟರಿ ಪಬ್ಲಿಕ್ ಆಗಿಯೂ ಕಾರ್ಯೋನ್ಮುಖರಾಗಿರುವಂತಹ ಬಲಿಪರಿಗೆ ಸಮಾಜ ಸೇವೆಯೇ ಮುಖ್ಯ ಧ್ಯೇಯ ಹಾಗೂ ಅವರ ಹವ್ಯಾಸ ಕೂಡ ಹೌದು. ಮುರಳಿ ಬಲಿಪ ಉದಾರತೆಗೆ ಉದಾಹರಣೆಗಾಗಿ ಅವರ ಕಚೇರಿ ಉದ್ಘಾಟನೆಯಂದು ಸಭಾ ಕಾರ್ಯಕ್ರಮ ಮಾಡದೆ ತಲಾ 5 ಲಕ್ಷದಂತೆ 5 ಅಸಕ್ತ ರೋಗಿಗಳಿಗೆ ಧನ ಸಹಾಯ ಮಾಡಿದ್ದಾರೆ. ಕಷ್ಟದ ಬೀಗುದಿಯಲ್ಲಿ ಬೆಳೆದ ಮುರಳಿ ಬಲಿಪರು ತಮ್ಮ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿಕೊಳ್ಳದೆ ಗೋಶಾಲೆಯಲ್ಲಿ ಗೋವುಗಳಿಗೆ ಮೇವು ಕೊಡುವ ಮೂಲಕ, ಅಶಕ್ತರಿಗೆ ಸಹಾಯ ಮಾಡುವ ಮೂಲಕ ತಮ್ಮ ಜನ್ಮದಿನವನ್ನು ಅದನ್ನು ಒಂದು ಸಾರ್ಥಕ ಮಾಡುವಂಥವರು. ವಕೀಲರಾಗಿ ಅನೇಕ ಕಡೆ ಸೇವೆ ಸಲ್ಲಿಸುವಂತಹ ಅವರು ಪ್ರಕೃತಿಯ ಆರಾಧಕರು. ಪ್ರತಿ ವರ್ಷ 10 ಸರ್ಕಾರಿ ಶಾಲೆಯನ್ನು ಆಯ್ದುಕೊಂಡು 5 ರಿಂದ 6 ಲಕ್ಷ ವೆಚ್ಚ ಮಾಡಿ ಪ್ರತಿ ವಿದ್ಯಾರ್ಥಿಗೆ ವರ್ಷಕ್ಕೆ ಬೇಕಾಗುವಷ್ಟು ಪುಸ್ತಕ ನೀಡುತ್ತಾ ಬಂದಿದ್ದಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಂಡೋಸಲ್ಫಾನ್ ಪೀಡಿತರಿಗೆ, ಅನಾರೋಗ್ಯ ಪೀಡಿತರಿಗೆ, ಅಶಕ್ತ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚುವ ಹಿರಿತನ ಹೊಂದಿರುವಂತಹ ಬಲಿಪರಿಗೆ ಕಲೆ, ಸಾಹಿತ್ಯ, ನಾಟಕದ ಮೇಲೂ ವಿಶೇಷವಾದ ಅಭಿರುಚಿ. ಈ ಹಿನ್ನೆಲೆ ಸುದ್ದಿ ಸಮೂಹ ಸಂಸ್ಥೆ ಬೆಳ್ತಂಗಡಿ ಆಯೋಜಿಸಿರುವಂತಹ ಈ ನೃತ್ಯ ವೈಭವ ಕಾರ್ಯಕ್ರಮಕ್ಕೆ ತಾವು ಬಹಳ ಒಂದು ಮನಪೂರ್ವಕವಾಗಿ ಪ್ರಯತ್ನ ನೀಡುವ ಮೂಲಕ ಸಹಕರಿಸಿದ್ದಾರೆ. ಬೇರೆ ಕಾರ್ಯನಿಮಿತ್ತ ಅವರ ಬದಲಾಗಿ ಮುಂದೆ ನಿಯೋಜಿತ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮ ರಘುರಾಮ್ ಶೆಟ್ಟಿ ಸಾಧನೆ ಬಂದಿದ್ದಾರೆ. ಇವರು ಇದೀಗ ನಮ್ಮ ಸಭೆಯ ಉದ್ದೇಶ ಮಾತಾಡಬೇಕಾಗಿ ತಿಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ವೇದಿಕೆಯಲ್ಲಿ ಸುದ್ದಿ ಸಮೂಹ ಸಂಸ್ಥೆಗಳ ವತಿಯಿಂದ ಆಯೋಜಿಸಲ್ಪಟ್ಟಿರುವಂಥ ನೃತ್ಯ ವೈಭವ ಈ ಒಂದು ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಗಮಿಸಿರುವಂಥ ಎಲ್ಲ ಸ್ಪರ್ಧಾಳುಗಳೇ, ಅವರ ಪೋಷಕರೇ, ನನ್ನ ಆತ್ಮೀಯ ಸನ್ಮಿತ್ರರೇ, ಕಳೆದ 3 ದಶಕಗಳಿಂದ ನಮ್ಮ ತಾಲೂಕಿನ ಒಂದು ಅವಿಭಾಜ್ಯ ಅಂಗವಾಗಿರುವಂಥ ಈ ಸುದ್ದಿ ಬಿಡುಗಡೆ ಪತ್ರಿಕೆಯು ಇತ್ತೀಚಿನ ದಿನಗಳಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮತ್ತು ಅನಿವಾರ್ಯತೆಗೆ ಒಗ್ಗಿಕೊಂಡು ಸಾಮಾಜಿಕ ಜಾಲತಾಣದ ಮೂಲಕ ಕೂಡ ಈ ನಮ್ಮ ಊರಿನ ಜನರು, ಪರವೂರಿನಲ್ಲಿ ನೆಲೆಸಿರುವಂಥ, ದೇಶ ವಿದೇಶಗಳಲ್ಲಿ ನೆಲೆಸಿರುವಂಥ ನಮ್ಮ ತಾಲೂಕಿನ ಜನರನ್ನು ಈ ಪರಿಸರದಲ್ಲಿ ನಡೆಯುವ ಎಲ್ಲ ಆಗು ಹೋಗುಗಳನ್ನು ಮುಟ್ಟಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುತ್ತದೆ. ಅದೇ ರೀತಿ ಪ್ರತಿ ವರ್ಷ ಕೂಡ ಇಂಥದ್ದೇ 10 ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಈ ತಾಲೂಕಿನ ಜನತೆಯ ಅಭಿಮಾನಕ್ಕೆ, ಪ್ರೀತಿಗೆ ಪಾತ್ರವಾಗಿರುವಂಥ ಸುದ್ದಿ ಬಿಡುಗಡೆ ಬಳಗಕ್ಕೆ ನನ್ನ ಅಭಿವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಕೂಡ ಈ ಒಂದು ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಿರುವಂಥದ್ದು ಬಹಳ ಸ್ತುತ್ಯಾರ್ಹವಾದಂಥದ್ದು. ಯಾಕಂತ ಹೇಳಿದರೆ, ನೃತ್ಯ ಪರಂಪರೆಯಲ್ಲಿ ನಮ್ಮ ಭಾರತೀಯ
ನೃತ್ಯ ಪರಂಪರೆಗೆ ಬಹಳಷ್ಟು ವಿಶಿಷ್ಟವಾದಂತಹ ಸ್ಥಾನ ಇದೆ. ಅದರಲ್ಲೂ ಕೂಡ ಈ ದಿನ ಒಂದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಾಂಪ್ರದಾಯಿಕ ನೃತ್ಯವನ್ನು ಮಾತ್ರ ಪ್ರದರ್ಶನಕ್ಕೆ ಇಲ್ಲಿ ಬಹುಶಃ ಆಯೋಜಕರು ಅವಕಾಶ ಕೊಟ್ಟಿದ್ದಾರೆ. ಇದು ಬಹಳಷ್ಟು ಒಂದು ಉತ್ತಮವಾದಂತಹ ಬೆಳವಣಿಗೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೃತ್ಯ ಅಂತ ಹೇಳಿದರೆ ಬರೀ ಕೈಕಾಲು ಅಲ್ಲಾಡಿಸುವಂಥದ್ದು ಮಾತ್ರ ನೃತ್ಯ ಅಂತಾಗಿದೆ. ಆ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಹಿರಿಯರಾದಂಥ ಶಾಂತ ಪಡವಟ್ನಾಯರಿದ್ದಾರೆ. ಅವರು ತೀರ್ಪುಗಾರರಾಗಿ ಬಂದಿರುವಂಥದ್ದು ಕೂಡ ಬಹಳಷ್ಟು ಈ ನೃತ್ಯ ಸ್ಪರ್ಧೆಗೆ ಒಂದು ಘನತೆಯನ್ನು ಹೆಚ್ಚಿಸಿದೆ. ಈ ಸ್ಪರ್ಧೆಯು ಬಹಳ ಸುಲಲಿತವಾಗಿ ಸಾಗಿ ಎಲ್ಲ ಸ್ಪರ್ಧಾಳುಗಳಿಗೆ ಒಂದು ಅವಕಾಶ ಸಿಕ್ಕಿ ಅವರು ಇನ್ನಷ್ಟು ಸಾಧನೆ ಮಾಡುವಂಥ ಪ್ರೇರೇಪಣೆ ಆಗಲಿ ಅಂತ ಹಾರೈಸುತ್ತಾ ಈ ಒಂದು ಸ್ಪರ್ಧಾ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾದಂಥ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ದಿನ ಬಳಿಪ ಸರ್ ಅವರ ಬದಲಾಗಿ ಬಂದವ, ಏನಿದ್ರು ಆಲ್ಟರ್ನೇಟಿವ್ ಡೆಲಿಗೇಟ್. ಬಳಿಪ ಸರ್ ಅವರು ಬರಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ನನ್ನಲ್ಲಿ ವಿನಂತಿಸಿದ್ರು. ಖಂಡಿತವಾಗಿಯೂ ನೀವು ಆದರೂ ಹೋಗಲೇಬೇಕಾಗ್ತದೆ, ನಮ್ಮ ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನಿಲ್ಲಿ ಬಂದಿದ್ದೇನೆ. ಲಯನ್ಸ್ ಸಂಸ್ಥೆ ಕೂಡ ಈ ತಾಲೂಕಿನಲ್ಲಿ ಬಹಳಷ್ಟು ಕಳೆದ 53 ವರ್ಷಗಳಿಂದ ಇಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಲಯನ್ಸ್ ಸಂಸ್ಥೆಗೆ ಯಾಚಿಸುತ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಥ್ಯಾಂಕ್ ಯು ಸರ್. ರಘುರಾಮ್ ಶೆಟ್ಟಿ ಸಾಧನ ಇವತ್ತು ಕೂಡ ಅಸಾಧಾರಣ ವ್ಯಕ್ತಿತ್ವ. ಇವರು ಕೇವಲ ಒಂದು ಅಂತಲ್ಲ, ಅನೇಕ ಸಾಮಾಜಿಕ ಕಾರ್ಯಗಳಿಗೆ ತಮ್ಮ ತಾನು ತೊಡಗಿಸಿಕೊಂಡಂಥವರು. ಬಂಟರ ಸಂಘ ಆಗಿರ್ಬೋದು, ರೋಟರಿ ಆಗಿರ್ಬೋದು, ಲಯನ್ಸ್ ಕ್ಲಬ್ ಅಲ್ಲಿ ಕೂಡ ಇನ್ನು ಮುಂದಿನ ವರ್ಷಕ್ಕೆ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷರಾಗಿರುವಂಥವ್ರು. ಹಾಗಾಗಿ ನಾವು ಈಗಲೇ ಅವರಿಗೆ ಕೆಲವೊಂದು ನಾವು ಹೇಳ್ತಾ ಇದ್ವಿ, ಮುಂದೆ ಕೂಡ ಮತ್ತೆ ನಾವು ಅನೇಕ ಕಾರ್ಯಕ್ರಮ ಮಾಡ್ತೀವಿ. ನಿಮ್ಮ ಸಹಕಾರ ನಮಗೆ ಬೇಕೇ ಬೇಕು ಸರ್. ಸೊ ನಿಮಗೆ ಕೂಡ ಕಲೆ ಸಾಹಿತ್ಯ ಬಗ್ಗೆ ತುಂಬ ಅಭಿರುಚಿತೆ ಕೂಡ ಗೊತ್ತು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಬಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಸ್ಪೆಷಲ್ ಆಗಿ ಅತಿಥಿಯಾಗಿ ಬಂದಿದ್ದೀರಾ. ನಿಮಗೆ ಆತ್ಮೀಯರ ಸ್ವಾಗತ. ನೆಕ್ಸ್ಟ್ ಮಹಾವೀರ ಗ್ರೂಪ್ಸ್. ಇವರು ಕೂಡ ಹಾಗೆಯೇ ಕಳೆದ 20 ವರ್ಷಗಳಿಂದ ಉಜಿರೆಯಲ್ಲಿ ಪ್ರಭಾಕರ್ ಹೆಗ್ಡೆ, ಪುನೀತಾ ಪ್ರಭಾಕರ್ ಹೆಗ್ಡೆ, ದಿವಾಕರ್ ಹೆಗ್ಡೆ, ಮಂಜುಶ್ರೀ ಹೆಗ್ಡೆ, ರತ್ನಾಕರ್ ಹೆಗ್ಡೆ, ಶ್ರುತಿ ಹೆಗ್ಡೆ, ಸೌಮ್ಯ ಯಶೋಧರ್ ಇವರ ಸಾರಥ್ಯದ ಮಹಾವೀರ ಗ್ರೂಪ್ಸ್ ಬೆಳ್ತಂಗಡಿಗೊಂದು ಮಹಾ ಕೊಡುಗೆ. ಇದರಲ್ಲಿ ಉಜಿರೆಯಲ್ಲಿ ಮಹಾವೀರ ಸಿಲ್ಕ್ಸ್, ರೆಡಿಮೇಡ್ ಆ್ಯಂಡ್ ಟೆಕ್ಸ್ಟೈಲ್ಸ್, ಮಹಾವೀರ ಏಜೆನ್ಸಿ, ಮಹಾವೀರ ಸ್ಟೋರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಹಾಗೂ ಉಜಿರೆ ಸೇರಿದಂತೆ ಬೆಳ್ತಂಗಡಿ ಹಾಗೂ ಧರ್ಮಸ್ಥಳದಲ್ಲಿ ಮಹಾವೀರ ಸೂಪರ್ ಮಾರ್ಕೆಟ್ ಇದೆ. ನಿಮ್ಮ ಮನೆಗೆ ಬೇಕಾದ A to Z ವಸ್ತುಗಳು, ಸಭೆ ಸಮಾರಂಭಕ್ಕೆ ಬೇಕಾದ ಉತ್ತಮ ಗುಣಮಟ್ಟದ ಉಡುಗೆಗಳು, ದಿನಸಿ ಸಾಮಗ್ರಿಗಳು ಎಲ್ಲವೂ ಮಹಾವೀರ ಗ್ರೂಪ್ಸ್ ನೀಡುತ್ತಾ ಬಂದಿದೆ. ವಿಶೇಷವಾಗಿ ಉಜಿರೆಯ ಹೃದಯ ಭಾಗದಲ್ಲಿರುವಂತಹ ಮಹಾವೀರ ಸಿಲ್ಕ್ಸ್, ರೆಡಿಮೇಡ್ ಆ್ಯಂಡ್ ಟೆಕ್ಸ್ಟೈಲ್ನಲ್ಲಿ ಮದುವೆ ಸಮಾರಂಭಗಳಿಗೆ ಮನೆಯ ಪೂರ್ತಿ ಸದಸ್ಯರಿಗೆ ಸರಿ ಹೊಂದುವಂತಹ ಎಲ್ಲಾ ರೀತಿಯ ಬಟ್ಟೆ ಬರೆಗಳು ಸಿಗುತ್ತವೆ. ಇವರು ಆಕರ್ಷಕ ಆಫರ್ ಅನ್ನು ನೀಡುವ ಮೂಲಕ ಗ್ರಾಹಕ ಸ್ನೇಹಿ ಉದ್ಯಮ ನಡೆಸಿಕೊಂಡು ಬರುತ್ತಾ ಇವರು ನಗುಮುಗದ ಆದರ ಸ್ವಾಗತ ಹಾಗೂ ಉತ್ತಮ ಸೇವೆಗೆ ಬೆಳ್ತಂಗಡಿಯ ಅನೇಕ ಗ್ರಾಹಕರನ್ನು ಮಹಾವೀರ ಗ್ರೂಪ್ಸ್ ಬರಸೆಳೆದಿದೆ. ಕಲೆ ಸಾಹಿತ್ಯ ಮೇಲೆ ವಿಶೇಷ ಅಭಿಮಾನ ಇರುವ ಈ ಕುಟುಂಬ ಇದೀಗ ಸುದ್ದಿ ಸಮೂಹ ಸಂಸ್ಥೆ ಆಯೋಜಿಸಿರುವಂತಹ ನೃತ್ಯ ವೈಭವ ಕಾರ್ಯಕ್ರಮಕ್ಕೆ ಬಹಳ ಮುಕ್ತ ಮನಸ್ಸಿಂದ ನಮಗೆ ಪ್ರಾಯೋಜಕತ್ವ ಕೊಟ್ಟು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಇದೀಗ ಅವರ ಪರವಾಗಿ ಪುನೀತಾ ಪ್ರಭಾಕರ್ ಹೆಗ್ಡೆ ವೇದಿಕೆಯಲ್ಲಿದ್ದಾರೆ. ಇವರು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತನ್ನ ಆಡಿ ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಮುಂಜಾನೆ. ಸುದ್ದಿ ಸಮೂಹ ಸಂಸ್ಥೆ ಇದು ಬಹುಶಃ ನಾನು ಬುದ್ಧಿ ಬಂದಾಗಿನಿಂದ ನೋಡಿ ಬೆಳೆದಂತಹ ಒಂದು ಸಂಸ್ಥೆ. ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದ್ರೂ ಕೂಡ ಇವತ್ತಿಗೂ ಗುರುವಾರ ಯಾವತ್ತು ಬರ್ತದೆ, ಸುದ್ದಿ ಪೇಪರ್ ಯಾವಾಗ ನೋಡ್ತೇವೆ, ವಿಷಯ ಗೊತ್ತಿದ್ರೂ ಕೂಡ ಅದರಲ್ಲಿರುವಂತಹ ವಿಷಯವನ್ನು ನೋಡುವ ಒಂದು ಓದುವ ಹಂಬಲ ನಮ್ಮಲ್ಲಿ ಬಹಳಷ್ಟಿದೆ. ಅಂತಹ ಈ ಒಂದು ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಬಹಳಷ್ಟು ಅರ್ಥಪೂರ್ಣವಾಗಿದೆ. ಯಾಕೆ ಅಂತ ಹೇಳಿದರೆ ಬಹಳಷ್ಟು ಪ್ರತಿಭೆಗಳಿಗೆ ಇದೊಂದು ಸುವರ್ಣ ವೇದಿಕೆ ಅಂತ ಹೇಳಬಹುದು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಸ್ಪರ್ಧಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.
ಇವರು ಕೂಡ ಅಷ್ಟೇ, ನಾವು ಯಾವತ್ತು ಅವರ ಈ ಮಹಾವೀರ ಸಿಲ್ಕ್ಸ್ ರೆಡಿಮೇಡ್ಸ್ ಆ್ಯಂಡ್ ಟೆಕ್ಸ್ಟೈಲ್ ಶೋರೂಮ್ಗೆ ಹೋದ್ವು, ನಾನು ಮತ್ತು ನಿಶನ್ ಹೋದ ತಕ್ಷಣ ಬಹಳ ಪ್ರೀತಿಯಿಂದ ನಮ್ಮ ಸ್ವಾಗತಿಸಿದ್ರು. ಜೊತೆಗೆ ನಾವು ಈ ಕಾರ್ಯಕ್ರಮ ಬಗ್ಗೆ ಹೇಳಬೇಕಾದ್ರೆ ಓಕೆ ಅಂತ ತಕ್ಷಣವಾಗಿ ಏನು ಕೂಡ ಹೇಳ್ದೇನೆ ಒಪ್ಕೊಂಡಿರುವಂತಹ ಮಹಾ ಗುಣ ಕೂಡ ಅವರಿಗಿದೆ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ವಿಶೇಷವಾಗಿ ನಮ್ಮ ಸಂಸ್ಥೆಯ ಸಿಬ್ಬಂದಿ ನಿಶಾನ್ ಬಂಗೇರ್ ಅವರ ಶಿಕ್ಷಕಿ ಕೂಡ ಹೌದು ಅವರು. ಇದೀಗ ಶ್ರದ್ಧಾ ಎಂಟರ್ಪ್ರೈಸಸ್ನ ಮಾಲಕ ಆಗಿರುವಂಥ ವಸಂತ್ ಶೆಟ್ಟಿ, ಇವರು ಕೂಡ ಹಾಗೇನೆ ನಮ್ಮ ಕಾರ್ಯಕ್ರಮ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಮೊಮೆಂಟ್ಸ್ ಆಗಿರ್ಬೋದು, ಪ್ರಮಾಣ ಪತ್ರ, ಬ್ಯಾನರ್ಸ್ ಏನೇ ಇದು ಕೂಡ ತಕ್ಷಣವಾಗಿ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಸೊ ನಮಗೆ ಯಾವುದೇ ಕಾರ್ಯಕ್ರಮ ಕೂಡ ಬಹಳ ಸಪೋರ್ಟ್ ಕೊಡುವಂತಹ ವಸಂತ್ ಶೆಟ್ಟಿ, ಶ್ರದ್ಧಾ, ಇವರು ಕೂಡ ಹಾಗೆ ಲಯನ್ಸ್ ಕ್ಲಬ್ ಅಲ್ಲಿ ಇದ್ದಾರೆ, ರೋಟರಿ ಇದ್ದಾರೆ, ಬಂಟರ ಸಂಘ ಎಲ್ಲರೂ ಕೂಡ ಇದ್ದಾರೆ. ಮೊನ್ನೆ ಮುರಳಿ ಬಲಿಪ್ ಅವರಿಗೆ ಕೂಡ ಫೋನ್ ಮಾಡಿದಾಗ ಆ ನಂತರವಾಗಿ ಇವರೇ ಫೋನ್ ಸ್ವೀಕರಿಸಿಕೊಂಡು ಎಲ್ಲವನ್ನು ಕೂಡ ಯಾವ ಥರ ಮಾಡಬೇಕು, ಹೇಗಿರ್ಬೇಕು ಎಲ್ಲವನ್ನು ಕೂಡ ಸಲಹೆ ಕೊಟ್ಟಂಥವ್ರು. ಸೊ ನಿಮ್ಗೆ ಈಗ ವೇದಿಕೆ. ಸುದ್ದಿ ಬಿಡುಗಡೆ ಸಮೂಹ ಸಂಸ್ಥೆ ಇದರ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಒಂದು ನಡೆಯುವಂತಹ ನೃತ್ಯ ವೈಭವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರೆ, ಬಂದಂತಹ ಸ್ಪರ್ಧಾಳುಗಳೇ, ಸುದ್ದಿ ಬಿಡುಗಡೆಯ ಅಭಿಮಾನಿಗಳೇ, ಎಲ್ಲ ಬಂಧುಗಳೇ, ಬಹುಶಃ ಕಳೆದ 30-35 ವರ್ಷಗಳಿಂದ ಬೆಳ್ತಂಗಡಿಯಂತಹ ತನ್ನದಾದಂತಹ ಪ್ರಕಾರ ನಿಖರ ಸುದ್ದಿಯನ್ನು ಬಿತ್ತರಿಸುವ ಮೂಲಕ ಜನಗಳ ಮನೆಮಾತಾಗುವಂತಹ ಸುದ್ದಿ ಬಿಡುಗಡೆ ಸಂಸ್ಥೆ. ಬಹುಶಃ ನಾನು ಸಹ ಲಯನ್ಸ್ ಕ್ಲಬ್ ಬೆಳ್ತಂಗಡಿಯ ಅಧ್ಯಕ್ಷನಾಗಿದ್ದ ಸಂದರ್ಭ ಸಹ ಸುದ್ದಿ ಬಿಡುಗಡೆ ಜೊತೆ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ. ನಮ್ಮ ಬೆಳ್ತಂಗಡಿರುವಂತಹ ಸಂಘ ಸಂಸ್ಥೆಗಳಾಗಿರ್ಬೋದು, ರೋಟರಿ ಕ್ಲಬ್ ಆಗಿರ್ಬೋದು, JCI ಬೆಳ್ತಂಗಡಿ ಆಗಿರ್ಬೋದು, ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಆಗಿರ್ಬೋದು, ಬಹುಶಃ 50 ವರ್ಷಗಳನ್ನು ಕಳೆಯುವಂತಹ ಈ 3 ಸಾರ್ವಜನಿಕ ಸಂಸ್ಥೆಗಳು ಬೆಳ್ತಂಗಡಿಯಲ್ಲಿದೆ. ಇದಕ್ಕೆಲ್ಲವಕ್ಕೂ ಸಹ ಇದರ ಸೇವಾ ಚಟುವಟಿಕೆಗಳನ್ನು ಪ್ರಚುರಪಡಿಸುವಂತಹ ಕೆಲಸ ಕಾರ್ಯಗಳನ್ನು ಸುದ್ದಿ ಬಿಡುಗಡೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ನಾನು ವಲಯ ಅಧ್ಯಕ್ಷನಾಗಿದ್ದಾಗ ಆಗಿರ್ಬೋದು, ಪ್ರಾಂತೀಯ ಅಧ್ಯಕ್ಷನಾಗಿದ್ದಾಗ ಲಯನ್ಸ್ ಕ್ಲಬ್ ಅಲ್ಲೂ ಸಹ ನಮಗೆ ಸುದ್ದಿ ಬಿಡುಗಡೆ ವಿಶೇಷವಾದ ಸಹಕಾರವನ್ನು ನೀಡಿದೆ. ಪ್ರಸ್ತುತ ವರ್ಷದಲ್ಲಿ ಸಹ ಈಗ ನಮ್ಮ ಈ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂತಹ ಲಯನ್ ಮುರಳಿ ಬಲಿಪ ಅವರ ನೇತೃತ್ವದಲ್ಲಿ ಬೆಳ್ತಂಗಡಿಯಾದಂತಹ ನಾವು ಅನೇಕ ಸೇವಾ ಕೈಂಕರ್ಯಗಳನ್ನ ಮಾಡ್ತಾ ಇದ್ದೇವೆ. ಸುದ್ದಿ ಬಿಡುಗಡೆ ಸಹ ಇದರ ಸೇವಾ ಕಾರ್ಯಗಳ ವಿತರಣೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ನಿಮ್ಮಲ್ಲಿ ಒಂದು ವಿನಂತಿ, ನಮಗೆ ಸಂಘ ಸಂಸ್ಥೆಗಳಿಗೆ ನೀವು ನಿಮ್ಮ ಅಡ್ವೈಸರಿಗಳು ಸ್ವಲ್ಪ ರಿಯಾಯಿತಿಯನ್ನು ಸಹ ತಾವು ನೀಡಬೇಕು. ನಮಗೆ ರಿಲಯನ್ಸ್ ಕ್ಲಬ್ಗೆ, ಬೆಳ್ತಂಗಡಿಗೆ, JCIಗೆ ಆಗಿರ್ಬೋದು, ರೋಟರಿಗೆ ಆಗಿರ್ಬೋದು ಅಂತ ನಾನು ನಮ್ಮ ಸಿಂಚನ ಗುರುರಾಜ್ ಮೇಡಮ್ ತಮ್ಮಲ್ಲಿ ಈ ಸಮಯದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಏಕೆಂದರೆ ನಾವು ನಿರಂತರವಾಗಿ ನಮ್ಮ ಸೇವಾ ಚಟುವಟಿಕೆಗಳನ್ನ ತಾವು ಪ್ರಚುರಪಡಿಸ್ತಾ ಇದ್ದೀರಾ, ಅದು ತಾಲೂಕಿನ ಮೂಲೆ ಮೂಲೆಗೂ ತಲುಪ್ತದೆ. ಅದೇ ಈ ಪ್ರಸ್ತುತ ಕಾಲಘಟ್ಟದಲ್ಲಿ ಇದ್ರ ನಿಮ್ಮ ಸೋಷಿಯಲ್ ಮೀಡಿಯಾ ಸುದ್ದಿ ಸಂಸ್ಥೆಗಳ ಅತ್ಯಂತ ಒಳ್ಳೆಯ ಶ್ರೇಯರಾಗಿರ್ಬೋದು, ದಾಮೋದರ್ ಗೊಂಡಲಾಗಿರ್ಬೋದು, ಪುಷ್ಪರಾಜರಾಗಿರ್ಬೋದು, ಎಲ್ಲರೂ ನಮ್ಮ ಆತ್ಮೀಯರೇ. ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಸುದ್ದಿ ಬಿತ್ತರಿಸುವಂತಹ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ಈ ಕಾಲಘಟ್ಟದಲ್ಲಿ ನೀವು ಮಾಡ್ತಿರುವಂತಹ ಅನೇಕ ವಿವಿಧ ಸೇವಾ ಸಾರ್ವಜನಿಕರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳು ಅತ್ಯಂತ ಸ್ತುತ್ಯರ್ಹ ಆಗಿದೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ, ನಿಮ್ಮ ಈ ಒಂದು ಕಾರ್ಯಕ್ರಮಗಳು ಇನ್ನೊಂದು ಮುಂದೆಯೂ ಸಹ ನಮ್ಮ ಬರುವ ವರ್ಷದ ಅಧ್ಯಕ್ಷರು ರಘುರಾಮ್ ಶೆಟ್ಟಿ ಅವರು ನೇತೃತ್ವದಲ್ಲಿ ಸಹ ನಾವು ಎಲ್ಲದರಲ್ಲಿ ನಾವು ತೊಡಗಿಕೊಳ್ತೇವೆ. ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ತಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ವಸಂತ್ ಶೆಟ್ಟಿ, ಶ್ರದ್ಧಾ ಅವರೇ, ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತ ಕೇಳಿಕೊಳ್ತಾ ಇದ್ದೀವಿ. ಓಕೆ, ಇದೀಗ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಇಬ್ಬರು ಬಂದಿದ್ದಾರೆ. ಒಬ್ಬರು ಶಾಂತ ಪಡ್ಮಿಟಾಯ್, ಇನ್ನೊಬ್ಬರು ಜಿತೇಶ್ ಕುಮಾರ್ ಬೆಳ್ತಂಗಡಿ. ಶಾಂತ ಪಡ್ಮಿಟಾಯ್ ಬಗ್ಗೆ ನಾವು ಹೇಳಬೇಕಾಗುತ್ತೆ. ಸಾಂಸ್ಕೃತಿಕ ನಗರ ಮೈಸೂರು ರಾಜವಂಶಸ್ಥ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಮನೆತನದ ಪುರೋಹಿತರಾಗಿರುವಂತಹ ದಿವಂಗತ ರಘುನಂದನ್ ರಾವ್ ಮತ್ತು ದಿವಂಗತ ಗಂಗಾರತ್ನ ಇವರ ಸುಪುತ್ರಿಯಾಗಿ 1956 ಜನಿಸಿರುವಂತಹ ಶಾಂತ ಪಡ್ಮಿಟಾಯರು ಎಳವೆಯಲ್ಲಿಯೇ ನೃತ್ಯದಲ್ಲಿ ಆಸಕ್ತಿ ಹೊಂದಿರುವರು. ದಿವಂಗತ ವಿಷ್ಣುದಾಸರ ಶಿಷ್ಯರಾಗಿ ನೃತ್ಯಾಭ್ಯಾಸ ಪ್ರಾರಂಭಿಸಿ ಸೀನಿಯರ್ ಗ್ರೇಡ್ ವಿಭಾಗದಲ್ಲಿ ರ್ಯಾಂಕ್ ವಿಜೇತರಾಗಿ ಇವರು ಬಾಲ್ಯದಲ್ಲಿಯೇ ಕೂಚಿಪುಡಿ, ಭರತನಾಟ್ಯ ಹಾಗೂ ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನು ಕರಗತ ಮಾಡಿಕೊಂಡು ನೃತ್ಯಾಸಕ್ತರನ್ನು ಒಗ್ಗೂಡಿಸಿ 1985ರಲ್ಲಿ ವಾಣಿಶ್ರೀ ನೃತ್ಯ ಕೇಂದ್ರವನ್ನು ಸ್ಥಾಪಿಸಿದರು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯವಾಗಿ ಹಲವಾರು ನೃತ್ಯ ಕಾರ್ಯಕ್ರಮವನ್ನು ನೀಡಿದ ಹೆಗ್ಗಳಿಕೆ ಇವರದ್ದು. ನೃತ್ಯ ಕಲಾರಾಧನೆಗೆ ಸಾಧನೆಯೂ ಅಗತ್ಯವೆಂಬಂತೆ ವಿದುಷಿ ಚಂದ್ರಮತಿ ಇವರಿಂದ ಸಂಗೀತ ಶಿಕ್ಷಣವನ್ನು ಪಡೆದು ಪ್ರಸ್ತುತ ಉಜಿರೆಯಲ್ಲಿ ವಾಸವಾಗಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಹಲವಾರು ಅರ್ಹ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುತ್ತಿರುವುದು ಇವರ ನಿಸ್ವಾರ್ಥ ಸೇವೆ.
ಇವರು ವಚನ ಮಂದಾರ ಹಾಗೂ ಮಲೇಷ್ಯಾದಲ್ಲಿ ನಾಟ್ಯರತ್ನ, ಬಸವ, ಭಾರತ ಗೌರವ ಪ್ರಶಸ್ತಿ, ನೃತ್ಯ ಕಲಾ ಸಿಂಧು, ನೃತ್ಯಶ್ರೀ, ನೃತ್ಯ ದೀಪ ಮುಂತಾದ ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವತ್ತು ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಆಗಮಿಸಿದ್ದಾರೆ. ನಿಮಗೆ ಆತ್ಮೀಯವಾದ ಸ್ವಾಗತ. ಅದೇ ರೀತಿಯಾಗಿ ನೆಕ್ಸ್ಟ್ ಜಿತೇಶ್ ಕುಮಾರ್ ಬೆಳ್ತಂಗಡಿ, ನಮ್ಮ ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಬೀಟ್ ವಾಕರ್ಸ್ ಡ್ಯಾನ್ಸ್ ಅಕಾಡೆಮಿಯನ್ನು ನಡೆಸಿರುವಂತಹ ಕೊರಿಯೋಗ್ರಾಫರ್ ಜಿತೇಶ್ ಕುಮಾರ್ ಬೆಳ್ತಂಗಡಿ. ಇವರು ಡ್ಯಾನ್ಸ್ನಲ್ಲಿ ಮಾತ್ರವಲ್ಲ, ಮಾತಲ್ಲೂ ಮೋಡಿಗಾರ. ಕಳೆದ 15 ವರ್ಷಗಳಿಂದ ಹಲವಾರು ಮಕ್ಕಳಿಗೆ ನೃತ್ಯಾಭ್ಯಾಸ ಕಲಿಸಿಕೊಟ್ಟಿದ್ದಾರೆ. ಹಲವಾರು ಟಿವಿ ಶೋ, ಆಲ್ಬಮ್ ಸಾಂಗ್, ಕಿರುಚಿತ್ರದಲ್ಲಿ ನಟಿಸಿರುವಂತಹ ಅನುಭವ ಜಿತೇಶ್ರಿಗಿದೆ. ಡೈಜಿ ವರ್ಲ್ಡ್ ಜೂನಿಯರ್ ಮಸ್ತಿ ಫೈನಲಿಸ್ಟ್, ನಮ್ಮ ಟಿವಿ ಡ್ಯಾನ್ಸ್ ಫಸ್ಟ್ ರನ್ನರ್, V4 ನ್ಯೂಸ್ ಚಾನೆಲ್ ನಡೆಸಿರುವಂತಹ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ಇವರ ತಂಡ ಪ್ರಥಮ ಪ್ರಶಸ್ತಿ ಪಡ್ಕೊಂಡಿದೆ. ಜೊತೆಗೆ ನಮ್ಮ ಟಿವಿ ಡ್ಯಾನ್ಸ್ ವಾರಿಯರ್ಸ್ ಫೈನಲಿಸ್ಟ್, ನಮ್ಮ ಕುಡ್ಲಾ ಫೈನಲಿಸ್ಟ್. ಅಷ್ಟೇ ಅಲ್ಲದೆ ಇವರ ಗರಡಿಯಲ್ಲಿ ಬೆಳಗಿರುವಂತಹ ಪ್ರತಿಷ್ಠಿತ ಜಿ ಕನ್ನಡದವರು ನಡೆಸಿರುವಂತಹ ಡಿಕೆಡಿ ಸೀಸನ್ 5ರಲ್ಲಿ ಫೈನಲಿಸ್ಟ್ ಆಗಿದ್ರು. ಅದೇ ರೀತಿಯಾಗಿ ಡಿಕೆಡಿ ಮೆಗಾ ಆಡಿಷನ್ಗೆ ಇವರದೇ ಶಿಷ್ಯೆ ತ್ರಿಷಾ ಬೆಳ್ತಂಗಡಿ ಆಯ್ಕೆಯಾಗಿದ್ರು. ಈವರೆಗೆ 5,000ಕ್ಕೂ ಹೆಚ್ಚಿನ ಮಕ್ಕಳಿಗೆ ಕೊರಿಯೋಗ್ರಫಿ ಮಾಡಿರುವಂತಹ ಅಪಾರ ಅನುಭವ ಇವರಿಗಿದೆ. ಇವರು ಇವತ್ತು ನಮ್ಮ ಈ ಸುದ್ದಿ ಸಮೂಹ ಸಂಸ್ಥೆ ಆಯೋಜಿಸಿರುವಂತಹ ನೃತ್ಯ ವೈಭವ ಕಾರ್ಯಕ್ರಮಕ್ಕೆ ಕೊರಿಯೋಗ್ರಾಫ್ ಆಗಿರುವಂತಹ ಜಿತೇಶ್ ಕುಮಾರ್ ಆಗಮಿಸಿಬಿಟ್ಟು ತೀರ್ಪುಗಾರರಾಗಿದ್ದಾರೆ. ಇವರು ಕೂಡ ಆತ್ಮೀಯ ಸ್ವಾಗತ. ಇವರಿಬ್ಬರು ಕೂಡ ಮಾತಾಡಲಿಕ್ಕಿದ್ದಾರೆ. ನಮ್ಮ ಕಾರ್ಯಕ್ರಮ ಮುಗಿದ ನಂತರ ಅವರು ಕೂಡ ಎಲ್ಲ ಒಂದು ತಂಡವನ್ನು ಕೂಡ ಪ್ರೋತ್ಸಾಹಿಸಿ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಒಂದು ಆಂಗಲ್ ಮೂಲಕ ಅಂಕವನ್ನು ಕೊಟ್ಟು ಇವತ್ತಿನ ಸ್ಪರ್ಧೆಗೆ ಅವರು ಮುಖ್ಯ ಪಾತ್ರಧಾರಿಯಾಗ್ತಾರೆ. ಇದೀಗ ನಮ್ಮ ಈ ಗಣ್ಯಾತಿ ಗಣ್ಯರನ್ನ ಧನ್ಯವಾದ ಮೂಲಕ ಬೀಳ್ಕೊಳ್ಬೇಕಾಗಿ ನಾವು ನಮ್ಮ ಸುದ್ದಿ ಚಾನೆಲ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ದಾಮೋದರ ಕೇಳ್ಕೊತಾ ಇದ್ದೀನಿ. ನಮಸ್ತೆ ಎಲ್ಲರಿಗೂ. ನೃತ್ಯ ವೈಭವಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಟ್ಟಿದ್ದೀವಿ. ಇದೀಗ ಈ ಸಭೆಯ ಅಂದರೆ ಉದ್ಘಾಟನಾ ಸಭೆಗೆ ಆಗಮಿಸಿರುವಂತಹ ಗಣ್ಯರಿಗೆ ಧನ್ಯವಾದವನ್ನು ತಿಳಿಸುವಂತಹ ಸಮಯ. ರಘುರಾಮ್ ಶೆಟ್ಟರು ನಿಯೋಜಿತ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಬೆಳ್ತಂಗಡಿ. ಬಹಳಷ್ಟು ವಿಶೇಷವಾಗಿ ಅವರನ್ನು ತುಂಬ ಕಡೆ ನಾವು ನೋಡಿದ್ದೇವೆ. ಇಂತಹ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವರು ಇರ್ತಾರೆ. ಜೊತೆಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಎತ್ತಿದ ಕೈ ಆಗಿರುವಂತಹ ರಘುರಾಮ್ ಶೆಟ್ಟರು ಮುರಳಿವಲಿಪ ಸರ್ ಬರದೇ ಇರೋದ್ರಿಂದ ಅವರು ಬಂದರು. ನೀವಿಬ್ಬರೂ ಬಂದರೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ನಿಮ್ಮ ಮುಂದಿನ ಲಯನ್ಸ್ ಕ್ಲಬ್ಬಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಿಮಗೆ ಪ್ರೀತಿಪೂರ್ವಕ ಸ್ವಾಗತ ಸರ್. ಇನ್ನೊಬ್ರು ಶ್ರದ್ಧಾ ವಸಂತ್ ಶೆಟ್ರು, ಇವರದ್ದು ಪ್ರೋತ್ಸಾಹ ಬಹಳ ವಿಶೇಷವಾಗಿರುತ್ತೆ. ಇವರೊಂದು ಅಪರೂಪಕ್ಕೆ ಕಾಲ್ ಮಾಡೋದು ಅಂತಿದೆ. ಅವೊಂಜಿ ಎಡ್ಡೆ ಆತನ, ಒಂದೊಂದು ಎಡ್ಡೆ ಆತನ, ಒಂದೊಂದು ಬುರ್ಚಿತ, ಒಂದೊಂದು ಚೂರು ಇಂಚಾಪುಣು ಅಂಚಾಪುಣು ಅಂತ ಹೇಳಿ ಅವರ ಸಜೆಷನ್ ಅನ್ನು ಕೊಡುವಂಥದ್ದೆಲ್ಲ ಇದೆ. ಮತ್ತು ನಮ್ಮ ಜೊತೆಗೆ ಸದಾ ಇರ್ತಾರೆ. ಬೇರೆ ಬೇರೆ ಟೈಮ್ನಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಜಾಹೀರಾತು ಮೂಲಕ ಇರ್ಬೋದು ಮತ್ತು ಬೇರೆ ಬೇರೆ ಟೈಮ್ನಲ್ಲಿ ನಮಗೆ ಒಂದಷ್ಟು ಟೈಮ್ ಕೊಟ್ಟು ಕೂಡ ಸಹಕಾರವನ್ನು ಕೊಡುವಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಮತ್ತು ಉದ್ಯಮಿ. ಜೊತೆಗೆ ಸಮಾಜದಲ್ಲಿ ತನ್ನನ್ನು ಬೇರೆ ಬೇರೆ ರೀತಿಯಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿ ವಸಂತ್ ಶೆಟ್ಟಿ ಶ್ರದ್ಧಾ. ನಿಮಗಿಬ್ಬರಿಗೂ ಕೂಡ ಧನ್ಯವಾದ ಸರ್. ಕಾರ್ಯಕ್ರಮದ ನಿಮಿತ್ತ ಸ್ವಲ್ಪ ಬೇಗ ಹೋಗಬೇಕು ಅನ್ನುವಂಥದ್ದನ್ನು ವಿನಂತಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮೊದಲು ನಿಮಗೆ ಧನ್ಯವಾದ ಹೇಳಿದೆ. ಆನಂತರ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಇದೀಗ ನಮ್ಮ ಜೊತೆಗೆ ಇರ್ತಕ್ಕಂತಹದ್ದು ಇನ್ನೊಬ್ರು ನಮ್ಮ ಸ್ಪಾನ್ಸರ್ ಪುನೀತಾ ಪ್ರಭಾಕರ್ ಹೆಗಡೆ. ತತ್ತನೆ ಚೂರು ಪುನೀತಾ ಪ್ರಭಾಕರ್ ಹೆಗ್ಡೆ ಅವರು, ಅವರ ಮನೆಯಿಂದ ಈಗ ಕಾಲ್ ಬರ್ಬೋದು ಅಂತ, ಲೈವ್ ಇಲ್ಲ ಪುಣ್ಯ. ಪುನೀತಾ ಪ್ರಭಾಕರ್ ಹೆಗ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಯಾಕೆ ಪುನೀತಾ ಅವ್ರ ಬಗ್ಗೆ ಬಾರಿ ಪ್ರೀತಿಪೂರ್ವಕವಾಗಿ ಮಾತಾಡ್ತೇನೆ ಅಂತಂದರೆ, ಅವರು ನನ್ನ ಸೀನಿಯರ್, ಅವರ ತಂಗಿ ನಮ್ಮ ಜೂನಿಯರ್. ಮತ್ತು ಸೀನಿಯರ್ ಆಗಿ ಅವರು ಹೇಗಿದ್ರು, ಟೀಚರ್ ಆಗಿ ಹೇಗಿದ್ರು ಅಂತ ಹೇಳುವಂಥದ್ದು ಗೊತ್ತು. ಇಲ್ಲಿ ಒಬ್ಬರಿಗೆ ಟೀಚರ್, ಅವರು ಬಾರಿ ಜೋರಿದ್ರು ಟೀಚರ್ ಆಗಿ ಅನ್ನುವಂಥದ್ದು. ಮತ್ತು ಬಹಳ ವ್ಯವಸ್ಥಿತವಾಗಿ, ಬಹಳ ಚೆನ್ನಾಗಿ, ಬಹಳ ಒಂದು ಸಮಾಜದ ವ್ಯಕ್ತಿಗಳಿಗೆ ಬೇಕಾದಂಥ ರೀತಿಯಲ್ಲಿ ಉದ್ಯಮವನ್ನು ನಡೆಸುವುದರಲ್ಲಿ ಮಹಾವೀರ ಗ್ರೂಪ್ಸ್ ಎತ್ತಿದ ಕೈ. ಬೆಳ್ತಂಗಡಿ ಅಲ್ಲಿರುವಂಥ ಸೂಪರ್ ಮಾರ್ಕೆಟನ್ನು ನೋಡಿದ್ದೇವೆ, ಉಜಿರೆಯಲ್ಲಿರ್ತಕ್ಕಂಥ ಸೂಪರ್ ಮಾರ್ಕೆಟ್ ನೋಡಿದ್ದೇವೆ, ಧರ್ಮಸ್ಥಳದ ಸೂಪರ್ ಮಾರ್ಕೆಟ್ ಹೋಗಿದ್ದೇವೆ. ಈ 3 ಸೂಪರ್ ಮಾರ್ಕೆಟ್ನ ಗ್ರಾಹಕರು ನಾವು. ಅದರ ಜೊತೆಗೆ ಉಜಿರೆಯ ಅವರ ಟೆಕ್ಸ್ಟೈಲ್ಸಿನ ಗ್ರಾಹಕರು ಕೂಡ ಹೌದು. ಬಹಳ ಉತ್ತಮ ಗುಣಮಟ್ಟದ ಒಂದು ಬಟ್ಟೆ ಬರೆಗಳಿಗಾಗಿ ನೀವೆಲ್ಲರೂ ಕೂಡ ಒಮ್ಮೆ ಭೇಟಿ ಕೊಡಬೇಕಾದಂಥದ್ದು ಇದ್ರೆ ಅದು ಮಹಾವೀರ ಟೆಕ್ಸ್ಟೈಲ್ಸ್. ನಮಗೆ ಸಹಕಾರವನ್ನು ಕೊಟ್ಟ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದ ಮೇಡಮ್. ಅದರ ಜೊತೆಗೆ ಇವತ್ತಿನ ನಮ್ಮ ತೀರ್ಪುಗಾರರು ಜಿತೇಶ್ ಮತ್ತು ಶಾಂತಾ ಮೇಡಮ್,
ಶಾಂತ ಪಡ್ಬೆಟ್ನಾಯ ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಹಿರಿಯ ಒಬ್ಬರು ನೃತ್ಯ ಅಥವಾ ಭರತನಾಟ್ಯ ಕಲಾವಿದೆ. ಹಿಂದೆ ಎಲ್ಲ ನಾವು ಚಿಕ್ಕದಿರುವಾಗ ಅಂದರೆ ಆಗೆಲ್ಲ ಶಾಂತ ಮೇಡಮ್ದೇ ಹೆಸರು ಕೇಳ್ತಾ ಇದ್ದಿದ್ದು. ಭರತನಾಟ್ಯ ಅಂತಂದರೆ ಶಾಂತ ಮೇಡಮ್ ಅನ್ನುವಂಥದ್ದು. ಶಾಂತ ಪಡ್ವೆಟ್ನಾಯರವರು ಕಲಿಸಿದಂತಹ ಶಿಷ್ಯ ಅಂದ್ರೆ ವೃಂದ ದೊಡ್ಡದಿದೆ. ಆ ದೊಡ್ಡ ಶಿಷ್ಯ ವೃಂದದ ಒಬ್ಬರು ಗುರು ಶಾಂತ ಮೇಡಮ್ ಇವತ್ತು ನಮ್ಮ ಜೊತೆಗೆ ಬಂದಿದ್ದು. ಅಂದರೆ ಅವರು ಒಂದು ಹೇಳಿದರು, ನಾನು ಬರ್ತೇನೆ ಇಲ್ಲಾಂದರೆ ಸೊಸೆ ಬರ್ತಾರೆ ಅಂತ. ಆದರೆ ಅವರೇ ಬಂದರು. ಸೊಸೆ ಕೂಡ ವಿದೂಷಿ ಆಗಿದ್ದಾರೆ. ಅದರಿಂದ ಅವರು ಬರುವಂಥ ನಿರೀಕ್ಷೆಗಳಿತ್ತು, ಇವರಿಬ್ಬರು ಬರ್ತಾರೆ ಅನ್ನುವಂಥದ್ದಿತ್ತು. ಆದರೆ ಅವರು ಟೈಮ್ ಮಾಡಿಕೊಂಡು ಈ ಒಂದು ನವರಾತ್ರಿಯ ಟೈಮಲ್ಲಿ ಬಹಳಷ್ಟು ಬ್ಯುಸಿ ಇರುವಂಥವ್ರು ಟೈಮ್ ಮಾಡ್ಕೊಂಡು ನಮ್ಮ ಜೊತೆಗೆ ಬಂದು ಸೇರ್ಕೊಂಡಿದ್ದಾರೆ. ಅವರು ಇವತ್ತು ತೀರ್ಪು ನೀಡಲಿಕ್ಕಿದ್ದಾರೆ. ಒಂದು ಖುಷಿ ಇದೆ ನನಗೆ, ಜಿತೇಶ್ ಮತ್ತು ಶಾಂತ ಇಬ್ಬರು ಬಗ್ಗೆಯೂ ಕೂಡ ಒಬ್ಬ ಪರ್ಫೆಕ್ಟ್ ಜಡ್ಜ್ಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಅನ್ನುವಂಥ ಹೆಗ್ಗಳಿಕೆ ಇದೆ. ಮೇಡಮ್, ನೀವು ಆಗಮನಕ್ಕೆ ನಮ್ಮ ಪ್ರೀತಿಪೂರ್ವಕ ಧನ್ಯವಾದ. ಇನ್ನೊಂದು, ಜಿತೇಶ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡ್ಯಾನ್ಸರ್ಸಿಗೆ ಒಬ್ಬ ಸ್ಫೂರ್ತಿಯಾಗಬಲ್ಲಂಥ ಡ್ಯಾನ್ಸರ್. ಯಾಕಂತಂದರೆ ಈಗಿಂದು ಸ್ಟೈಲೇ ಬೇರೆ, ಆಗಿಂದು ಸ್ಟೈಲೇ ಬೇರೆ. ಭರತನಾಟ್ಯದ ಆಳ ಅಗಲ ಪ್ರತಿಯೊಂದು ಇಂದ ಅಹ ತನಕ ಗೊತ್ತಿರುವಂಥ ಶಾಂತ ಮೇಡಮ್ ಒಂದು ಕಡೆ ಆದರೆ, ಈಗಿನ ಜನ್ರೇಷನ್ಗೆ ಬೇಕಾದಂತಹ ಎಲ್ಲ ರೀತಿಯಾದಂಥ ಫ್ಯೂಷನ್ ಇರ್ಬೋದು, ಬೇರೆ ಬೇರೆ ನೃತ್ಯಗಳಿಗೆ ಬೇಕಾದಂತಹ ಸೂಕ್ತ ಜಡ್ಜ್ ಜಿತೇಶ್. ಥ್ಯಾಂಕ್ ಯು ಜಿತೇಶ್. ಸಂಜೆ ತನಕದ ಮಧ್ಯಾಹ್ನ ತನಕದ ನಿಮ್ಮ ಕಾರ್ಯಕ್ಕೆ ಶುಭ ಕೋರುತ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿ ನಮಗೆ ಸದಾ ಪ್ರೋತ್ಸಾಹಿಸುತ್ತಿರುವಂತಹ ನಮ್ಮ CEO ಸಿಂಚನ ಊರುಬೈಲಿದ್ದಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಒಂದು ಅವರ ಯೋಚನೆಗಳು ಮತ್ತು ಅವರ ತಂದೆ ಡಾಕ್ಟರ್ UP ಶಿವಾನಂದರ ಯೋಚನೆಗಳ ರೀತಿಯಲ್ಲೇ ಇರ್ತದೆ ಅನ್ನುವಂಥದ್ದು ನನಗೆ ಖುಷಿ. ಯಾಕೆಂತಂದರೆ ಆ ಜನ್ರೇಷನ್ ಹೇಗೆ ಮುಂದುವರಿಯುತ್ತದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯ ರೂಪದಲ್ಲಿದ್ದಾರೆ ಅವರು. ಅವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಮೇಡಮ್. ಈ ಕಾರ್ಯಕ್ರಮದಲ್ಲಿ ತನ್ನ ಮಗಳನ್ನು ಕರ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕು. ಯಾಕೆಂತಂದರೆ ನಮ್ಮ ದೇಶ, ನಾವು ದೇಶ ಅಂತ ಹೇಳ್ತೀವಿ. ದೇಶವನ್ನು ಗಡಿಯಲ್ಲಿ ಕಾಯ್ದಂತಹ ಒಬ್ಬ ಯೋಧ ನಮ್ಮ ಜೊತೆಗಿದ್ದಾರೆ, ಈ ಕಾರ್ಯಕ್ರಮದಲ್ಲಿದ್ದಾರೆ. ಇತ್ತೀಚೆಗೆ ಈ ಕಾರ್ಯಕ್ರಮದ ಅವರು ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಬಹಳ ಭವ್ಯವಾದಂತಹ ಸ್ವಾಗತವನ್ನು ಕೊಟ್ಟಂಥ ಊರು ನಮ್ಮದು. ನಮ್ಮ ಜೊತೆಗಿರ್ತಕ್ಕಂತಹ ಮಾಜಿ ಸೈನಿಕ ಮೇಘಶ್ಯಾಮ್, ದಯವಿಟ್ಟು ಎದುರು ನಿಲ್ಲಿ ಸರ್, ನಿಮ್ಮನ್ನು ಗುರುತಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ನಮ್ಮ ಜೊತೆಗಿದ್ದೀರಿ. ನೀವು ಮಗಳನ್ನು ಕರ್ಕೊಂಡು ಬಂದಿರಿ ಅಂತ ಅನ್ಸುತ್ತೆ. ಎಸ್, ಥ್ಯಾಂಕ್ ಯು. ಅದರ ಜೊತೆಗೆ SDM ವುಮೆನ್ಸ್ ITI ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಪ್ರಕಾಶ್ ಕಾಮತ್ ಸರ್ ಇದ್ದಾರೆ. ನಿಮಗೂ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸರ್. ಈ ಕಾರ್ಯಕ್ರಮ ಪೂರ್ತಿ ತಾವು ಇರ್ತೀರಿ ಅಂತ ಅನ್ಕೊಳ್ತೀವಿ. ಜೊತೆಗೆ ಇನ್ನಷ್ಟು ಡ್ಯಾನ್ಸಿನ ಪ್ರೇಮಿಗಳಿದ್ದೀರಿ, ಮಕ್ಕಳನ್ನು ಕರ್ಕೊಂಡು ಬಂದ ಪೋಷಕರಿದ್ದೀರಿ, ಮಕ್ಕಳನ್ನು ಕರ್ಕೊಂಡು ಬಂದ ಬೇರೆ ಬೇರೆ ಶಾಲೆಯ ಶಿಕ್ಷಕರಿದ್ದೀರಿ. ಅದರ ಜೊತೆಗೆ ಈ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬಂದವರಿದ್ದೀರಿ. SDM ಶಿಕ್ಷಣ ಸಂಸ್ಥೆಗಳ ಅಥವಾ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳವರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗ, ಒಂದು ಲೈವ್ ಮಾಡ್ತಾ ಇರೋರು ಇರ್ಬೋದು, ನಿರೂಪಣೆ ಮಾಡ್ತಾ ಇರೋರು ಇರ್ಬೋದು, ಎಲ್ಲ ಕಾರ್ಯಕ್ರಮವನ್ನು ಸೆಟ್ ಮಾಡಿದವರು ಇರ್ಬೋದು, ನಮ್ಮ ಜಾಹೀರಾತು ವಿಭಾಗದವರು, ನಮ್ಮ ಡೆಸ್ಕಿನ ವಿಭಾಗದವರು, ಅದರ ಜೊತೆಗೆ ನಮ್ಮ ವರದಿಗಾರರು ಮತ್ತು ಇಡೀ ಸುದ್ದಿ ತಂಡಕ್ಕೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ರಿ. ಸಂಪೂರ್ಣವಾಗಿ ಭಾಗಿಯಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡ್ಯಾನ್ಸಿನ ವೈಭವವನ್ನು ನಾವೆಲ್ಲರೂ ಕೂಡ ನೋಡುವ ಅಂತ ಹೇಳ್ತಾ, ತೀರ್ಪುಗಾರರ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ, ಶುಭವಾಗಲಿ. ಆಲ್ ದಿ ಬೆಸ್ಟ್, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಬೆಳ್ತಂಗಡಿಯ ಪ್ರತಿಭೆಗಳಿಗೆ ಸೋಲಿಲ್ಲ. ಬೆಳ್ತಂಗಡಿಯ ಪ್ರತಿಭೆಗಳಿಗೆ ಭಾಗಿಯಾಗುವುದೇ ಮೊದಲ ಇಂಪಾರ್ಟೆಂಟ್, ಸೋಲು ಗೆಲುವು ನೆಕ್ಸ್ಟ್. ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಭಾಗಿಯಾಗುವ, ಎಲ್ಲರೂ ಕೂಡ ಗೆಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಧನ್ಯವಾದವನ್ನ ಮುಗಿಸ್ತೀವಿ. ಥ್ಯಾಂಕ್ ಯು. ಜನಕಿಟ್ಟ ತಕ್ಕತ್ತಾಂ ಜನಕಿಟ್ಟ ತಕ್ಕತ್ತಾಂ ಜನಕಿಟ್ಟ 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 ತತ್ತಾಂ ಜನಕಿಟ್ಟ ತತ್ತಾಂ ಜನಕಿಟ್ಟ ತತ್ತಾಂ ಜನಕಿಟ್ಟ ತಕ್ಕತ್ತಾಂ ಜನಕಿಟ್ಟ ತಕ್ಕತ್ತಾಂ ಜನಕಿಟ್ಟ 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 தகதாம் ஜனகிட்ட தகதாம் ஜனகிட்ட தகதாம் சூளம் வருகுது சுற்றி சுற்றி பாவம் விலகுது நம்மை விட்டு பம்பை ஒலிக்குது டமடமடமவென கொடுமை ஓடுது உலகை விட்டு சூளம் வருகுது சுற்றி சுற்றி பாவம் விலகுது நம்மை விட்டு பம்பை ஒலிக்குது டமடமடமவென கொடுமை ஓடுது உலகை விட்டு தரி 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 समन चाय रचिया करने की रात में चुड़ी खनकाए तुम्हें आधी ही बात में
ದುರ್ಗೆ ದುರ್ಗೆ ಜಯ ಜಯ ದುರ್ಗೆ 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 ಜಯ ಜಯ ದುರ್ಗೆ ಕರುಣை புரிய இதுவே சமயம் ದುರ್ಗೆ ದುರ್ಗೆ ಜಯ ಜಯ ದುರ್ಗೆ ಕರುಣை புரிய இதுவே சமயம் கருணை புரிய இதுவே சமயம் ஞானே சரஸ்வதி ஞானே லக்ஷ்மி ஞானே ಭದ್ರಕಾಳಿ ಜ್ಞಾನೇ ಸರಸ್ವತಿ ಜ್ಞಾನೇ ಲಕ್ಷ್ಮಿ ಜ್ಞಾನೇ ಭದ್ರಕಾಳಿ ತಾಮಸಿಯಾಯಗಂ ರಾಜಸಿಯಾಯಗಂ ಅದು ಅಸಾಧ್ಯ.
ಎಲ್ಲರದ್ದು ತುಂಬ ಚೆಂದ ಆಗಿದೆ. ಎಲ್ಲ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದೀರಿ. ಆದರೆ ಕೆಲವು ನೃತ್ಯದಲ್ಲಿ ಪ್ರಾಪರ್ಟಿ ಬೀಳಬಾರ್ದಲ್ಲ, ಪ್ರಾಪರ್ಟಿ ಬಿದ್ದದ್ದು ಸ್ವಲ್ಪ ಮೈನಸ್ ಆಯಿತು. ಡ್ಯಾನ್ಸ್ ಎಲ್ಲ ಚೆಂದಾಗಿದೆ, ಯಾವುದು ಚೆಂದ ಆಗಲಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಚಿಕ್ಕ ಮಕ್ಕಳ ಸಹ ತುಂಬ ಚೆಂದಾಗಿದೆ. ಡ್ಯಾನ್ಸಿನಲ್ಲಿ ವೀಣೆ ಮೇಯ್ನ್ ದೇವತೆಗಳ ಒಂದು ದೇವಾದಿ ಗೊತ್ತುಂಟಲ್ಲ, ವೀಣೆಗೆ ಎಷ್ಟು ನಮ್ಮಲ್ಲಿ ನಮ್ಮ ಕಲ್ಚರ್ನಲ್ಲಿ ವೀಣೆಗೆ ಎಷ್ಟು ಇದು ಉಂಟು ಅಂತ. ವೀಣೆ ಒಂದು ಉಲ್ಟ ಬಿದ್ದೋಯ್ತು, ಅದರಿಂದ ಸ್ವಲ್ಪ ಎಲ್ಲ ಮಾರ್ಕ್ಸ್ ಕಡಿಮೆ ಆಗಿರ್ಬೋದು. ಮತ್ತು ಖಡ್ಗ ಒಂದು ಲಾಸ್ಟ್ ಡ್ಯಾನ್ಸಿನಲ್ಲಿ ಯಾರು ಮಹಿಷಾಸುರ ಬರುವಾಗ ಖಡ್ಗ ತರಬೇಕಲ್ಲ ಅಲ್ವಾ, ಖಡ್ಗ ಒಂದು ಇರಲಿಲ್ಲ ಬರುವಾಗ. ಮೇನ್ ಖಡ್ಗ ಮಹಿಷಾಸುರ ಸಂಹಾರ ಮಾಡುವಂಥದ್ದು. ಬರುವಾಗ ಒಂದು ಸ್ಟಾರ್ಟಿಂಗ್ನಲ್ಲೇ ಖಡ್ಗ ಇಟ್ಕೊಂಡು ಬರಬೇಕಿತ್ತು. ಅದೊಂದು ಮೈನಸ್ ಅಂತ ಕಾಣ್ತು ನನಗೆ. ಮತ್ತೇನು ತಪ್ಪು ತುಂಬ ಏನು ಹುಡುಕ್ಲಿಕ್ಕಿಲ್ಲ, ಎಲ್ಲ ಚೆಂದ ಮಾಡಿದ್ದೀರಿ. ಮತ್ತು ಕೈಯಿದ್ದು ಒಂದು ಲಾಸ್ಟ್ ಡ್ಯಾನ್ಸಲ್ಲಿ ಒಂದು ಕೈಪಟ್ಟಿ ಒಂದು ಬಿದ್ದೋಯ್ತು. ಅದನ್ನು ಸ್ವಲ್ಪ ಒಳಗೆ ಹೋಗೋ ಚಾನ್ಸ್ ಇತ್ತು, ಸರಿ ಮಾಡುವಷ್ಟು ಪುರ್ಸೊತ್ತು ಇರಲಿಲ್ಲ ಅನಿಸುತ್ತೆ. ಹಾಗೆ ಬಂದ್ರಿ. ಯಾರಮ್ಮ ಅವರು? ಲಾಸ್ಟ್ ಡ್ಯಾನ್ಸ್ ಮಹಿಷಾಸುರ ಅಲ್ಲ, ಕೈದು ಪಟ್ಟಿ ಲೂಸಾಗಿ ಬಿದ್ದು ಬೀಳಲಿಲ್ಲ, ಕೆಳಗೆ ಬೀಳಲಿಲ್ಲ, ಒಳಗೆ ಹೋಗಿ ಬರುವಷ್ಟು ಟೈಮ್ ಇರಲಿಲ್ಲ ಅಲ್ಲ. ಅದೊಂದು ನನಗೆ ಆಭಾಸ ಅಂತ ಕಂಡಿತು. ಮತ್ತು ಕಿರೀಟ ಯಾರ್ದಮ್ಮ ಲಾಸ್ಟಲ್ಲಿ ಬಿದ್ದದ್ದು? ದೇವಿಯ ಒಂದು ರೂಪ ಯಾರ್ದು? ಲಾಸ್ಟಲ್ಲಿ ಅಲ್ಲ, ಕಿರೀಟ ಒಂದು ಬಿತ್ತಲ್ಲ. ಬಿದ್ದರೆ ಯಾವಾಗಲೂ ಏನು ಮಾಡಬೇಕು ಗೊತ್ತುಂಟ, ಮೆಲ್ಲ ಕಾಲಲ್ಲಿ ತಳ್ಳಬಾರ್ದು. ಕಿರೀಟಕ್ಕೆ ಅಷ್ಟೇ ನಮ್ಮ ಕಲ್ಚರಲ್ಲಿ ಒಂದು ಮರ್ಯಾದೆ ಉಂಟಲ್ಲ, ಆ ಕಾಲಲ್ಲಿ ತಳ್ಳಬಾರ್ದು. ಅದನ್ನು ಹಾಗೆ ತೆಗೆದು ನಿಮಗೆ ಡ್ಯಾನ್ಸ್ ಮಾಡಲಿಕ್ಕೆ ತೊಂದರೆ ಅಂತ ಆಗ್ತದೆ, ಅದನ್ನು ಕೈಯಲ್ಲಿ ಆದರೂ ತೆಗೆದು ಆಚೆ ಇಡಬೇಕು. ವೀಣೆಯನ್ನು ತೆಗೆದು ಆಚೆ ಇಡ್ಬೋದಿತ್ತು, ನೀವು ಆಚೆನೂ ಇಡಲಿಲ್ಲ, ಮಾಡ್ತಾಯಿದ್ರಿ. ಅದರಿಂದ 1-2 ಮಾರ್ಕ್ಸಲ್ಲಿ ವ್ಯತ್ಯಾಸ ಆಗಿರ್ಬೋದು ಅಷ್ಟೇ ಹೊರತು ಎಲ್ಲರ ಡ್ಯಾನ್ಸು ನನಗೆ ತುಂಬ ಖುಷಿಯಾಗಿದೆ. ಆ ಚಿಕ್ಕ ಮಗು ತುಂಬ ಸೂಪರ್ ಆಗಿದೆ ಆಯಿತಾ, ಭಾರಿ ಚೆಂದ ಆಗಿದೆ, ಭಾರಿ ಚೆಂದ ಮಾಡಿದ್ವಿ. ಖುಷಿ ಆಯಿತು ನನಗೆ. ಮತ್ತು ಇನ್ನೇನು ಅಂತ ಕಾಮೆಂಟ್ಸ್ ಹೇಳುವಂಥದ್ದಿಲ್ಲ, ಖುಷಿ ಆಯಿತು, ಎಲ್ಲರೂ ಚೆಂದ ಮಾಡಿದ್ದೀರಿ ಆಯಿತಾ. ಫಸ್ಟ್ ಆಫ್ ಆಲ್ ಸುದ್ದಿ ಸಮೂಹ ತಂಡಕ್ಕೆ ಧನ್ಯವಾದ ಹೇಳಬೇಕು. ಯಾಕಂತ ಹೇಳಿದರೆ ಬೆಳ್ತಂಗಡಿಯ ಪ್ರತಿಭೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ಟೀಮ್. ಆ್ಯಕ್ಚುಲಿ ಸುದ್ದಿ ಬಿಡುಗಡೆ ಏನಂತ ಹೇಳಿದರೆ ಒಂದು ಬಹಳ ನಮ್ಮ ತಾಲೂಕು ಆಗಿರ್ಬೋದು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಭಾರಿ ವೇಗವಾಗಿ ಓಡುವಂಥ ಒಂದು ವಾಹಿನಿ. ನಾನು ಸುದ್ದಿ ವಾಹಿನಿ ಬಗ್ಗೆ ತುಂಬ ಅಭಿಮಾನ. ಯಾಕೆಂತ ಹೇಳಿದ್ರೆ ಒಂದು 5,000 ಕಾಂಟ್ಯಾಕ್ಟ್ ಉಂಟು ನನ್ನ ಹತ್ರ, ಆದರೆ ನಾನು ಸ್ಟೇಟಸ್ ನೋಡೋದಿಲ್ಲ, ನಾನು ಹಾಕೋದು ಕಡಿಮೆ. ಆದರೆ ಸುದ್ದಿದು ಸ್ಟೇಟಸ್ ದಿನಕ್ಕೆ 1-2-3 ಸಲ ನೋಡ್ತೇನೆ. ಯಾಕಂತ ಹೇಳಿದ್ರೆ ಒಳ್ಳೆಯ ಒಂದು ವಿಷಯವನ್ನು ಅವರು ಸುದ್ದಿ ಸ್ಟೇಟಸಲ್ಲಿ ಹಾಕ್ತಾರೆ. ಹಾಗಾಗಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಇವತ್ತು. ಫಸ್ಟ್ ಆಫ್ ಆಲ್ ಜಡ್ಜ್ಮೆಂಟ್ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಭಯ. ಈ ನಮ್ಮ ಮಂಗಳೂರಿನ ಪ್ರಮೋದ್ ಸರ್ ಹೇಳ್ತಾರೆ, ನಮ್ಮ ಸರ್ ಒಬ್ರು, ಜಡ್ಜಸ್ಗೆ ಆಯುಷ್ಯ ಕಮ್ಮಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಟೀಮ್ ಆಗುದು ಒಂದು 50 ಜನ ಇರ್ಬೋದು, ಒಂದು ಟೀಮಲ್ಲಿ ಒಂದು 5 ಜನ ವಿನ್ ಆಗ್ಬೋದು, ಬಾಕಿಯವರೆಲ್ಲ ಶಾಪ ನೀಡುದು ಆ ಜಡ್ಜಸ್ ಆಯ್ತು ಮಾರೆ ಅಂತ. ಹಾಗಾಗಿ ಆ 40 ಜನ ಶಾಪ ನಮಗೆ ಬರ್ತದೆ, ಹಾಗೆ ಒಬ್ಬರು ಮಾತ್ರ ವಿನ್ ಆಗ್ಲಿಕ್ಕೆ ಸಾಧ್ಯ ಇರ್ತದೆ. ಸೊ ನಮ್ಮ ಡ್ಯಾನ್ಸ್ ಲೋಕದ ದೇವತೆ ಅಂತ ಹೇಳ್ಬೋದು, ನಮ್ಮ ಅಮ್ಮ ಚೆನ್ನಾಗಿ ಹೇಳಿದ್ದಾರೆ. ಆದರೆ ನನ್ನ ಕರ್ತವ್ಯ ನಾನು ಕೂಡ ಹೇಳಬೇಕು, ಇವತ್ತು ಸೋಲು ಗೆಲುವು ಅದು ಇರುವಂಥದ್ದು. ಆ್ಯಕ್ಚುಲಿ ನಾನು ಕೂಡ ಹೋದಾಗ ತುಂಬ ಸಲ ಸೋತಿದ್ದೇನೆ, ಅದೇ ಗೆದ್ದಿದ್ದೇನೆ. ಆ ಶ್ರಮದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಇವತ್ತು ಬಂದಂಥ ಟೀಮ್, ನೀವು ಯಾರು ಇವತ್ತು ವೇದಿಕೆ ಸುದ್ದಿವಾಹಿನಿಯವರು ನಡೆಸ ವೇದಿಕೆಗೆ ಹತ್ತಿದ್ದೀರಾ, ನೀವು ಖಂಡಿತವಾಗಿ ವಿನ್ನರ್ಸ್, ನೀವೆಲ್ಲ ವಿನ್ನರ್ಸ್ ಆ್ಯಕ್ಚುಲಿ. ಆದರೆ ಸ್ವಲ್ಪ ಮಾರ್ಕ್ಸಲ್ಲಿ ಆಚೆ ಆಗಿದೆ. ನನಗೆ ತುಂಬ ಖುಷಿ ಅಂತ ಹೇಳಿದ್ರೆ ಇಬ್ಬರು ಜಡ್ಜಸ್ ಮಾರ್ಕ್ಸ್ ನೋಡೋದು ಒಂದೇ ಲೆಕ್ಕ ಇದೆ. ಇವತ್ತು 3 ಪ್ರೈಸ್ ಬಂದ ಮಾರ್ಕ್ಸ್ ಕೂಡ ಮತ್ತೆ ನಾವು ಮಾತಾಡಲಿಕ್ಕೆ ಸಿಗಲಿಲ್ಲ ಜಾಸ್ತಿ. ಹಾಗಾಗಿ ನಾನು ಕಮೆಂಟ್ ಹೇಳುವಂಥದ್ದು ನನ್ನ ಒಂದು ಕರ್ತವ್ಯ. ಫಸ್ಟ್ 3 ಜನ ಮಕ್ಕಳು ಮಾಡಿದರು ಕ್ಲಾಸಿಕಲ್, ಅದೆಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನೊಂದು 5 ಜನ ಹಾಕಿದ್ರೆ ಬಹುಶಃ ನನಗೆ ಸ್ವಲ್ಪ ಕಷ್ಟ ಆಗ್ಬೋದಿತ್ತು ಏನೋ. ವೆರಿ ನೀಟಾಗಿ ಅವರು ಮಾಡಿದ್ದಾರೆ. ಪ್ರಾಪ್ಸ್ ನಮಗೊಂದು ಒಂದಿಷ್ಟು ಕಾಲಮ್ಸ್ ಕೊಟ್ಟಿದ್ದಾರೆ, ಆದರೆ ನಾವು ಆ ಕಾಲಮ್ಸನ್ನು ಮರೆತು ಇವತ್ತು ಡ್ಯಾನ್ಸ್ಗೆ ನಾವು ಫೋಕಸ್ ಮಾಡಿದ್ದೇವೆ. ಕೆಲವು ಪ್ರಾಪ್ಸ್ ತಂದವರು ತಪ್ಪು ಮಾಡಿದ್ದಾರೆ, ಪ್ರಾಪ್ಸ್ ತರದವರು ಚೆನ್ನಾಗಿ ಮಾಡಿದ್ದಾರೆ, ನಮಗೂ ಕನ್ಫ್ಯೂಸ್ ಇದೆ. ಬಟ್ ಅವರು ಎಕ್ಸ್ಪ್ರೆಷನ್ ಯಾರದು, ಯಾವ ಟೀಮು ಫಸ್ಟ್ ನಂಬರ್
ಎಸ್, ಇನ್ನೂ ಒಂದು 5 ಜನ ಹಾಕೊಂಡು ನೀವು ಇನ್ನೊಂದು ಸ್ಟೇಜಲ್ಲಿ ಚೆನ್ನಾಗಿ ಮಾಡ್ಬೋದು ನಿಮಗೆ. ಓಕೆ, ಟೀಮ್ ನಂಬರ್ 2. ಸೊ ಇಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಇವತ್ತು ನವದುರ್ಗಿಯರ ಸಂಬಂಧಪಟ್ಟಂತ ನೃತ್ಯ, ಆಕ್ಚುಲಿ ನೀವು ಮಾಡಿದಂಥ ನೃತ್ಯ ಇವತ್ತು ಇಲ್ಲಿ ಸಂಬಂಧಪಟ್ಟಿದ್ರೆ ಒಂದು ವೇಳೆ ಖಂಡಿತವಾಗಿಯೂ ಚೆನ್ನಾಗಿರ್ತಿತ್ತೇನೋ. ಬಟ್ ಆ ಎಕ್ಸ್ಪ್ರೆಷನ್, ಆ ಎನರ್ಜಿ, ನಿಮ್ಮ ಕಾಸ್ಟ್ಯೂಮು ವೆರಿ ನೈಸ್. ಅದರ ಬಗ್ಗೆ ಕಮೆಂಟ್ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಕೊಟ್ಟಂತ ಒಂದು ಚೌಕಟ್ಟಿನಲ್ಲಿ ನಾವು ಇವತ್ತು ಜಡ್ಜ್ಮೆಂಟ್ ಮಾಡಬೇಕಾಗಿದೆ. ಆ 3 ನಂಬರ್ 3 ಯಾರಲ್ಲಿ? ಎಸ್, ಟೀಮ್ ನಂಬರ್ 3 ಕ್ಲಾಸಿಕಲ್ ನವದುರ್ಗಿಯರ ಡ್ಯಾನ್ಸ್ ಮಾಡಿದ್ದಾರೆ. ಆಕ್ಚುಲಿ ಅವರು ಒಂದೇ ಲೆಕ್ಕ ಕಾಣ್ತಾ ಇದ್ರು, ಎಲ್ಲರೂ ಒಂದು ಕ್ಯೂಟ್ ಆಗಿ ಚೆನ್ನಾಗಿ ಕಾಣ್ತಾ ಇದ್ರು. ಆ ಡ್ಯಾನ್ಸ್ ಅಲ್ಲಿ ನಾವು ಎಲ್ಲಿ ತಪ್ಪು ಹುಡುಕ್ಬೋದು ಅಂತ ನೋಡ್ತಾ ಇರ್ತಿದ್ದೆವು. ಆದ್ರೆ ನಮಗೆ ಆದಷ್ಟು ತಪ್ಪುಗಳು ಕಡಿಮೆ ಸಿಕ್ಕಿದೆ. ನಿಮ್ಮದು ಒಂದೇ ಲೆಕ್ಕ ಸ್ಟೇಜ್ ಯುಟಿಲೈಸೇಷನ್ ಒಂದೇ ಲೆಕ್ಕ ಸಿಕ್ಕಿದೆ. ಆ ಎಕ್ಸ್ಪ್ರೆಷನ್ ನೋಡಿ ನನಗೆ ಒಂಥರ ಶಾಕ್ ಆಗಿದೆ. ಆಕ್ಚುಲಿ ನಾನು ವೆಸ್ಟರ್ನ್ ಡ್ಯಾನ್ಸ್ ಆಗಿದ್ರು ಕೂಡ ಈ ಕ್ಲಾಸಿಕಲ್ ಬಂದಾಗ ಒಂದ್ಸಲ ಮೇಲ ರೋಮಾಂಚನ, ನಮ್ಗೆ ನೋಡಿ ಈಗಲೂ ರೋಮಾಂಚನ. ಆಕ್ಚುಲಿ ನಿಮ್ಮ ಎಕ್ಸ್ಪ್ರೆಷನ್, ಆ ಎನರ್ಜಿ ಭಾರಿ ಚೆನ್ನಾಗಿತ್ತು. ನನಗೆ ಇನ್ನೂ ಚೆನ್ನಾಗಿತ್ತು. ಇನ್ನೇನಾದ್ರೂ ನೀವು ಒಂದು ಸ್ವಲ್ಪ ಪ್ರಾಪ್ಸ್ ಯೂಸ್ ಮಾಡ್ಕೊಂಡು ಮಾಡೋದಾದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಅದರಲ್ಲಿ ಸ್ವಲ್ಪ ವೆರೈಟಿ ತರ್ಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ಟೀಮ್ ನಂಬರ್ 4 ಮ್ಯಾಮ್ ಹೇಳಿದ್ದಾರೆ. ಯಾರು 4 ನಂಬರ್? ಆಕ್ಚುಲಿ ಬರುವಾಗ ಎಂಟ್ರಿ ವೆರಿ ನೈಸ್, ಸೂಪರ್. ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ. ನಿಮ್ಮ ಎಂಟ್ರಿ, ನೀವು ತಂದಂತ ವೆರೈಟಿ. ಆದ್ರೆ ಇಲ್ಲಿ ಏನಂತ ಹೇಳಿದ್ರೆ ಡಾನ್ಸ್ ಅಂತ ಹೇಳಿದ್ರೆ ಅಲ್ಲಿ ನಾವು ಪ್ರಾಪ್ಸ್ ಅನ್ನು ಹೇಗೆ ಯೂಸ್ ಮಾಡ್ತೇವೆ ಅಂತ ಇರೋದು. ಪ್ರಾಪ್ಸ್ ದೊಡ್ಡ ಸೆಟ್ ಹಾಕುದು ದೊಡ್ಡ ವಿಷಯ ಅಲ್ಲ, ಸಣ್ಣ ಪ್ರಾಪ್ಸ್ ಅದು ನಾವು ಹೇಗೆ ಯೂಸ್ ಮಾಡ್ತೇವೆ ಅಂತ ಇರುವಂತದ್ದು ವಿಷಯ. ಇಲ್ಲಿ ನಿಮ್ದು ವೀಣೆ ಬಿತ್ತು ತಕ್ಷಣ ತೆಗೆಯುವಂತ ನಿಮ್ಗೆ ಕೆಪಾಸಿಟಿ ಎದ್ದು ಇರಬೇಕು ಡಾನ್ಸರ್ಸ್ ಅಲ್ಲಿ. ನೀವೀಗ ಪ್ರೊಫೆಷನಲ್ ಡ್ಯಾನ್ಸರ್ಸ್ ಅಂತ ಕಾಣ್ತೀರ. ನನಗೆ ಆ ತಪ್ಪೇನಂತ ಹೇಳಿದ್ರೆ ನೀವು ವೀಣೆ ಬಿದ್ದ ತಕ್ಷಣ ಅದನ್ನು ಅಲ್ಲೇ ಇದೆ. ಮತ್ತೆ ಅವ್ರು ಮಹಿಷಾಸುರ ಇದ್ದಾರಲ್ಲ, ಇದರಲ್ಲಿ ಇದ್ರಲ್ಲ ಯಾರೊಬ್ರು, ಅವ್ರು ಬಂದು ಅದರ ಮೇಲೆ ಬಿದ್ರು. ಇದು ತಪ್ಪುಗಳು. ಆ ಖಡ್ಗ, ಇದು ತ್ರಿಶೂಲ ಮಿಡ್ಲಲ್ಲಿ ಇಟ್ಟರೆ ಹೇಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗ್ತದೆ? ಬಟ್ ನಂಗೆ ಎಕ್ಸ್ಪೆಕ್ಟೇಷನ್ ಇತ್ತು ಚೆನ್ನಾಗಿ. ಸರಸ್ವತಿ ಅವ್ರ ವೈಟ್ ಡ್ರೆಸ್ ವೆರಿ ನೈಸ್. ನಿಮ್ಮ ಒಂದು ಎಕ್ಸ್ಪ್ರೆಷನ್, ಎನರ್ಜಿ ಚೆನ್ನಾಗಿತ್ತು. ಆದ್ರೆ ನೋಡಿ ಸಣ್ಣ ವಿಷಯದಲ್ಲಿ ಸ್ವಲ್ಪ ಅದೆಲ್ಲ ನೀವು ನೋಡ್ಬೇಕು. ಆಕ್ಚುಲಿ ನೀವೆಲ್ಲ ಪ್ರೊಫೆಷನಲ್ ಡ್ಯಾನ್ಸರ್ ಅಂತ ಕಾಣ್ತಾ ಉಂಟು ನನಗೆ. ಎಸ್, ಟೀಮ್ ನಂಬರ್ 5 ಇವತ್ತು ಡ್ಯಾನ್ಸ್ಗೆ ಒಂದು ಕಲೆ ಬಂದಿದೆ ಅಂತ ಹೇಳಿದ್ರೆ ಟೀಮ್ ನಂಬರ್ 5 ಇಂದ. ಯಾಕೆಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಅಮ್ಮಂದಿರು ಡ್ಯಾನ್ಸ್ ಮಾಡಿದ್ದಾರೆ. ಅಲ್ಲಿ ನಾನು ತಪ್ಪು ಹುಡುಕ್ತಾ ಇದ್ದೆ, ಏನ್ ತಪ್ಪು ಬರೀಬೇಕಂತ. ನವದುರ್ಗಿಯರು ಸ್ವಲ್ಪ ಕೋಆರ್ಡಿನೇಷನ್ ಮಿಸ್ ಆಗಿತ್ತು, ಸ್ವಲ್ಪ. ಅದು ದೊಡ್ಡ ವಿಷಯ ಅಲ್ಲ, ಸ್ವಲ್ಪ ಮಿಸ್ ಆಗಿತ್ತು. ಆದ್ರೆ ಎಲ್ಲಿ ತಪ್ಪು ಅಂತ ನೋಡುವಾಗ ನನಗೆ ತಪ್ಪು ಅಷ್ಟು ಮ್ಯಾಮ್ ಹೇಳ್ತಿದ್ರು ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳಿದೆ ಅದೆಲ್ಲ ಅಮ್ಮಂದಿರು ಅಂತ. ಅವರಿಗೆ ಮತ್ತೆ ಶಾಕ್ ಆಗಿದೆ, ಅಮ್ಮಂದಿರು ಡ್ಯಾನ್ಸ್ ಮಾಡಿದ್ದಾರೆ ಅಂತ. ತುಂಬಾ ಖುಷಿಯಾಗಿತ್ತು. ಸ್ವಲ್ಪ ಮಿಸ್ಟೇಕ್ಸ್ ಆಗಿತ್ತು, ಎನರ್ಜಿ ಬೇಕಿತ್ತು ನಿಮ್ಗೆ. ಎಂಟ್ರೀಸ್ ಚೆನ್ನಾಗಿತ್ತು. ಮಹಿಷಾಸುರ ಯಾರು ಹಾಕಿದ್ದು? ಎಸ್, ಆಕ್ಚುಲಿ ನಾನು ಹುಡುಗ ಅಂತ ಅನಿಸಿದೆ. ಅವರು ಈಚೆ ಎದುರು ಬನ್ನಿ ಪ್ಲೀಸ್. ನಾನು ಅದು ಹುಡುಗ ಅಂತ ಅನಿಸಿದೆ. ಅವರು ಬೀಳುವಾಗಿರ್ಬೋದು, ಅವರ ಎಂಟ್ರಿ, ಅವರ ಜೋಶು ಅದು ಸಖತ್ತಿತ್ತು. ಬಟ್ ನಾನು ಕಮೆಂಟ್ ಕೊಟ್ಟಿದ್ದೇನೆ, ನನಗೆ ಇಷ್ಟವಾದ ಕಮೆಂಟ್ ನಾನು ಕೊಟ್ಟಿದ್ದೇನೆ. ಬಟ್ ಯಾರು ವಿನ್ನರ್ಸ್ ಅಂತ ನನಗೆ ನಿಜವಾಗಿ ಗೊತ್ತಿಲ್ಲ. ನನ್ನ ಕಮೆಂಟ್ಸ್ ನಾನು ಬರೆದಿಟ್ಟಿದ್ದೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಬರುವಂಥದ್ದು ಟೀಮ್ ನಂಬರ್ 6 ಯಾರು? ಎಸ್, ಆಕ್ಚುಲಿ ಟೀಮ್ ನಂಬರ್ 6 ಬಹಳ ಚೆನ್ನಾಗಿ ಮಾಡಿದ. ಆ ಒಂದು ಮಗುವನ್ನು ಹಿಡ್ಕೊಂಡು ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಮಗುವಿಗೆ ಒಂದು ಎಷ್ಟು ಡ್ಯಾನ್ಸ್ ಮಾಡಿದ್ರು ಆಯಾಸ ಇಲ್ಲ. ಎಲ್ಲಿ ಕೊಂಡು ಲಿಫ್ಟ್ ಮಾಡ್ತಾರೆ, ಅದು ಹೆಂಗೆ ಬೇಕಂತ ತಿರುಗಿಸ್ತಾರೆ, ಅಷ್ಟು ಚೆನ್ನಾಗಿ ಮಾಡಿದ್ರು. ನಿಮ್ಗೆ ಸ್ಟೇಜ್ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಪ್ರಾಪ್ಸ್ ಸ್ವಲ್ಪ ಆಚೆ ಬರುವಾಗ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು ಪ್ರಾಪ್ಸ್ ಅಲ್ಲಿ. ಆದ್ರೆ ಸ್ಟೇಜ್ ಸ್ವಲ್ಪ ನಿಮ್ಗೆ ಕಡಿಮೆ ಆಗಿದೆ. ಆ ಎನರ್ಜಿ, ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು. ನಂಗಂತೂ ತುಂಬಾ ಇಷ್ಟ ಆಗಿತ್ತು. ಟೀಮ್ ನಂಬರ್ 7 ನಾನು ಹೇಳಿದಾಗೇನೆ ಮಹಿಷಾಸುರ ಎಂಟ್ರಿ ಆಗುವಾಗ ಒಂದು ಖಡ್ಗ ಬೇಕೇ ಬೇಕು. ಆಕ್ಚುಲಿ ಅದು ಮಹಿಷಾಸುರನಿಗೆ ಸಾವೇ ಇಲ್ಲದ ಅಂತ ಇದರಲ್ಲಿ ಅವರು ಖುಷಿಯಲ್ಲಿ ಬರ್ತಾ ಇರುವಾಗ ಮಾಡುವಂತ ನೃತ್ಯ. ಆ ಮಿಡಲ್ ಅಲ್ಲಿ ಒಬ್ರು ಯಾರು ಮಾಡಿದ್ರು, ಮಿಡಲ್ ಡ್ಯಾನ್ಸರ್ಸ್ ಯಾರು? ಅದು ವೆರಿ ನೈಸ್, ಒಂದು ಪ್ಯೂರ್ ಡ್ಯಾನ್ಸರ್ಸ್ ತರ ಕಾಣಿಸ್ತಾ ಇದ್ರು. ವೆರಿ ನೈಸ್ ಡ್ಯಾನ್ಸರ್ಸ್. ಅವರ ಎಕ್ಸ್ಪ್ರೆಷನ್, ಅವರ ಎನರ್ಜಿ ಸಖತ್ತಿತ್ತು. ನಂಗಂತೂ ತುಂಬಾ ಇಷ್ಟ ಆಯ್ತು. ಇನ್ನೊಂದು ಹೇಳ್ಬೇಕಂತಂದ್ರೆ ನಾನು ಹೇಳಿದಾಗೇನೆ ಅಲ್ಲೊಂದು ಕಿರೀಟ ಬಿತ್ತು. ಆ ಕಿರೀಟ ಯಾರ್ದು ಬಿದ್ದದು? ಬಿದ್ದ ತಕ್ಷಣ ಅದನ್ನು ಎತ್ಕೊಳ್ಬಹುದು ಡ್ಯಾನ್ಸ್ ಅಲ್ಲಿ. ಆಕ್ಚುಲಿ ಈಗ ಡ್ಯಾನ್ಸ್ ಮೊದಲಿನಾಗಿಲ್ಲ. ಬಿದ್ರೆ ಅದನ್ನ ಎತ್ಕೊಂಡ್ರೆ ಅದೊಂದು ಪ್ಲಸ್ ಪಾಯಿಂಟೇ. ರಪ್ಪ ತಗೊಂಡ್ರೆ ಏನಾದ್ರು ಯೂಸ್ ಮಾಡ್ಕೊಂಡ್ರಲ್ಲ ಅಂತ ನಮ್ಗೆ ಆಗ್ತದೆ. ಅದು ಯಾರೋ ಮತ್ತೊಬ್ರು ಅವರ ಆಚೆಯವರು ಅದು ಕಾಲಲ್ಲಿ ಈಗ ಪುಷ್ ಮಾಡ್ತಾ ಇದ್ರು, ಅದು ಯಾರು ಅಂತ ಗೊತ್ತಿಲ್ಲ. ಇದೆಲ್ಲ ಡ್ಯಾನ್ಸ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಟೋಟಲ್ ಲಾಸ್ಟ್ ಮತ್ತು ಒಂದು 5 ನಂಬರ್ಸ್ ಅಲ್ಲಿ ಆಕ್ಚುಲಿ ಸೇಮ್ ಡ್ಯಾನ್ಸ್ ಇದ್ದದು.
ಚೆನ್ನಾಗಿತ್ತು, ಎನರ್ಜಿ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಬಟ್ ಒಂದು ಹೇಳುವಂಥದ್ದು, ನಾನು ಡ್ಯಾನ್ಸ್ ಟೀಮ್ ಒಟ್ಟಿಗೆ ಹೋಗ್ತೇನೆ, ಎಷ್ಟು ದೂರದಿಂದ ಹೋಗಿ ಸೋತು ಬರ್ತೇನೆ, ಆದರೆ ಅಲ್ಲಿಯ ಖುಷಿಯನ್ನು ಮಾತ್ರ ನಾವು ಹಿಡ್ಕೊಂಡು ಹೋಗ್ಬೇಕು. ಈ ಸುದ್ದಿವಾಹಿನಿಯವರು ಇಷ್ಟು ಕಷ್ಟಪಟ್ಟು ಇಷ್ಟು ದೊಡ್ಡ ವೇದಿಕೆ ನಿರ್ಮಾಣ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇವತ್ತು ವಿನ್ ಆಗುವಂಥದ್ದು ಇಲ್ಲ, ನಿಮ್ಗೊಂದು ಪ್ರಯತ್ನ. ನೆಕ್ಸ್ಟಿಗೆ ನೀವು ಇನ್ನೊಂದು ಸಲ ಸೀಸನ್ 2, ಆ್ಯಕ್ಚುಲಿ ಫಸ್ಟ್ ಈ ಸಲ ಮಾಡೋದು, ಫಸ್ಟ್ ಇಷ್ಟು ಗೆಟಪ್ಪಲ್ಲಿ ಮಾಡಿದರೆ ಸೀಸನ್ 2 ಇನ್ನಷ್ಟು ದೊಡ್ಡ ವೇದಿಕೆಯಲ್ಲಿ ಅವ್ರು ಮಾಡಲಿಕ್ಕೆ ರೆಡಿ ಇದ್ದಾರೆ. ಅದಕ್ಕೂ ನೀವು ರೆಡಿಯಾಗಿ ಬರಬೇಕಂತ ನನ್ನ ಅನಿಸಿಕೆ. ಈ ವೇದಿಕೆಗೆ ಕರೆದು ನಮ್ಮನ್ನು ಈ ಕಷ್ಟದ ಸೀಟಿಗೆ ಕೂರಿಸಿ ಅದೊಂದು ಅಭಿಮಾನಕ್ಕೆ ನಿಮಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್ ಹಾಗೂ ಸರ್. ಇದೀಗ ಜಡ್ಜ್ಮೆಂಟ್ ಆಗುತ್ತೆ. ನಾವು ಅಂಕವನ್ನು ನೋಡಿ ಯಾರು ಫಸ್ಟ್ ಯಾರು ಸೆಕೆಂಡ್ ಅಂತ ಹೇಳ್ತೀವಿ. ನಾವಿವತ್ತು ಫಸ್ಟ್ ಬೆಳಗ್ಗೆ ಬಂದಾಗ ಆ್ಯಕ್ಚುಲಿ ಇದು 1 ವಾರ ಆಯಿತು ಫುಲ್ಲು ಟೆನ್ಷನ್. ಒಂದು ಕಡೆ ದೀಪಾವಳಿ ಸಂಚಿಕೆ ಟೆನ್ಷನ್ ಇತ್ತು ನಮಗೆ, ಸುದ್ದಿ ಬಿಡುಗಡೆ ಪತ್ರಿಕೆ, ಅದರ ಮಧ್ಯೆ ಈ ನೃತ್ಯ ವೈಭವ ಬೇಕಾ ಬೇಡವಾ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮೆಲ್ಲರೂ ಕೂಡ ಒಂದೇ ಒಂದು ಇಂಟೆನ್ಷನ್ ಇತ್ತು. ನಮ್ಮ ಬೆಳ್ತಂಗಡಿಯಲ್ಲಿ ಅನೇಕ ಮಂದಿ ಪ್ರತಿಭೆಗಳಿದ್ದಾರೆ. ಲಾಸ್ಟ್ ಟೈಮ್ ಆಗಲೇ ನಾವು ಹೇಳಿದ್ವಿ ಸ್ಪೀಚಲ್ಲಿ ಕೂಡ, ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಕೂಡ ನಾವು ಒಂದು ಸ್ಪರ್ಧೆ ಆಯೋಜನೆ ಮಾಡಿದ್ವಿ. ಲಾಸ್ಟ್ ಟೈಮ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತವಾಗಿ ಕೂಡ ನಾವು ದೇಶಭಕ್ತಿ ಗೀತೆ ಗಾಯನ ಸ್ಪರ್ಧೆ ಕೂಡ ಆಯೋಜನೆ ಮಾಡಿದ್ವಿ. ಈ ಥರ ಏನಾದರೂ ಮಾಡ್ತಾ ಇರಬೇಕು. ನಾವು ಕೇವಲ ಪತ್ರಿಕೆ ನಡೆಸ್ಕೊಂಡು ಬಂದರೆ ಸಾಕಾಗುವುದಿಲ್ಲ. ನಮ್ಮ ಬೆಳ್ತಂಗಡಿ ಜನತೆ ಕೂಡ ಏನಾದರೂ ಅವರ ಪ್ರತಿಭೆಯನ್ನು ಹೊರತರುವಂಥ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಇದೇ ನೃತ್ಯ ವೈಭವ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಬಹಳ ಸಕ್ಸಸ್ ಆಗಿ ಮೂಡಿಬಂತು. ಮುಖ್ಯವಾಗಿ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸ್ಟ್ರಾಂಗ್ ಆಗಿ ನಮಗೆ ಒಂದು ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡಬೇಕಾಗಿರೋದು ಪ್ರಾಯೋಜಕರು. ಒಂದು ನಮ್ಮ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಅಧ್ಯಕ್ಷರಾಗಿರುವಂಥ ಮುರಳಿ ಬಲಿಪ, ಆಮೇಲೆ ಉಜಿರೆಯ ಮಹಾವೀರ್ ಗ್ರೂಪ್ಸ್, ಅದೇ ರೀತಿಯಾಗಿ ಇಂಥ ಒಳ್ಳೆಯ ಒಂದು ವೇದಿಕೆ ಕಲ್ಪಿಸಿಕೊಂಡಿರುವಂತಹ ಸುವರ್ಣ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಲಕರಾಗಿರುವಂತಹ ನಾಣ್ಯಪ್ಪ ಪೂಜಾರಿ ಅವರು ಎಲ್ಲರೂ ಕೂಡ ಸಹಕಾರದಿಂದ ಇವತ್ತು ಬಹಳ ಅದ್ಭುತವಾಗಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಜೊತೆಗೆ ಇವತ್ತಿನ ಈ ಒಂದು ಸ್ಪರ್ಧೆಗೆ ಬಹಳ ಅದ್ಭುತವಾದ ಜಡ್ಜ್ಮೆಂಟ್ ಮೂಲಕ ಜಿತೇಶ್ ಕುಮಾರ್ ಬೆಳ್ತಂಗಡಿ ಆಗಿರ್ಬೋದು, ಆಮೇಲೆ ಶಾಂತಾ ಪಡ್ಬಿಟ್ನಾಯ್ ಆಗಿರ್ಬೋದು, ಬಹಳ ಅದ್ಭುತವಾಗಿ ಬೇರೆ ಯಾವುದೇ ಒಂದು ಆ ತಂಡ ಈ ತಂಡ ನೋಡದೆ ಕೇವಲ ಆ ಸ್ಪರ್ಧೆಯ ಆ ಸ್ಪರ್ಧಾಳುಗಳ ಎಕ್ಸ್ಪ್ರೆಷನ್, ಅವರ ಪ್ರಾಪರ್ಟೀಸ್, ಅವ್ರು ಯಾವ ಥರ ಒಂದು ಸ್ಟೇಜನ್ನು ಯುಟಿಲೈಸ್ ಮಾಡಿದ್ರೆ ಎಲ್ಲವನ್ನು ನೋಡಿಕೊಂಡು ಬಹಳ ಕ್ಲೀನಾಗಿ ಯಾವುದೇ ಒಂದು ಪೂರ್ವಗ್ರಹ ಪೀಡಿತ ಇಲ್ಲದೇನೆ ಬಹಳ ಸುಂದರವಾಗಿ ಒಂದು ಅಂಕವನ್ನು ಕೊಟ್ಟು ಇವತ್ತು ವಿನ್ನರ್ಸ್ನ ಹೇಳಿದ್ದಾರೆ. ನಾನಿವತ್ತು ಕೇಳ್ತೀನಿ, ನಿಮ್ಮ ಒಂದು ಅಂದಾಜು ಪ್ರಕಾರ ಒಟ್ಟು 7 ಟೀಮ್ ಇದೆ. ನಿಮ್ಮಲ್ಲಿ ಹೇಳಿ ಇವತ್ತು ಯಾರಿಗೆ ಸಿಗ್ಬೋದು ಅಂತ. ನಿಮ್ಮ ಪ್ರಕಾರ ಟೀಮ್ ನಂಬರ್ 1 ಇಂದ 7 ತನಕಿದೆ. ಸೊ ನೀವೇ ಒಂದ್ಸಲ ಗೆಸ್ ಮಾಡಿ ಯಾರಾಗಿರ್ಬೋದು. ಟೀಮ್ ನಂಬರ್ 1, 2, 3, 4, 3, 7. ಫಸ್ಟ್ ಪ್ರೈಸ್ ಯಾರಿಗೆ? ಓಕೆ. ಸೆಕೆಂಡ್ ಪ್ರೈಸ್? ಟೀಮ್ ನಂಬರ್ 5. ಓಕೆ, ನಾನೀಗ ರಿವೀಲ್ ಮಾಡ್ತೀನಿ. ಓಕೆ, ಎಲ್ಲರೂ ರೆಡಿನಾ? ಎಲ್ಲರ ಎದೆ ಡಗ 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 ಆಗ್ತಿರ್ಬೇಕು. ಆ್ಯಕ್ಚುಲಿ ನಾವು ಆಗಲೇ ಹೇಳ್ತಾ ಇದ್ರು, ಇಲ್ಲಿ ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್. ಸೊ ನಾವು ಸುದ್ದಿ ಸಮೂಹ ಸಂಸ್ಥೆ ಆಮೇಲೆ 3 ಪ್ರಾಯೋಜಕರು ಎಲ್ಲರೂ ಕೂಡ ಹೇಳ್ತಿದ್ರು ಇದನ್ನೇ, ಇಲ್ಲಿ ಯಾರು ಕೂಡ ಪ್ರೈಸ್ ಮುಖ್ಯ ಆಗೋದಿಲ್ಲ, ನಿಮ್ಮ ಭಾಗವಹಿಸುವಿಕೆ ಅಂತ ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದನ್ನು ನೀವು ಮತ್ತೆ ಮತ್ತೆ ನೀವು ಮುಂದುವರಿಸ್ಕೊಂಡು ಒಳ್ಳೆ ವೇದಿಕೆಗೆ ಅವಕಾಶ ಸಿಗುತ್ತೆ. ಇವತ್ತು ನಾವು ಕೆಲವೊಂದು ಆಧಾರವನ್ನು ಇಟ್ಕೊಂಡು ಪ್ರಾಪರ್ಟೀಸ್ ಆಮೇಲೆ ಸ್ಟೇಜ್ ಯುಟಿಲೈಸೇಷನ್ ಎಲ್ಲವನ್ನು ಇಟ್ಕೊಂಡು ಅವರು ಅಂಕವನ್ನು ಕೊಟ್ಟಿದ್ದಾರೆ. ಆಗಲೇ ಕೆಲವೊಂದು ಪಾಯಿಂಟ್ಸ್ ಹೇಳಿದ್ರು ಅವರು ಏನೆಲ್ಲ ನೆಗೆಟಿವ್ ಆಯಿತು ಅಂತ. ಅದೆಷ್ಟೇ ಅದ್ಭುತ ಡ್ಯಾನ್ಸ್ ಇದ್ರೂ ಕೂಡ ಕೆಲವೊಂದು ಅಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇಲ್ಲಿ ಅವ್ರ ಜಡ್ಜ್ಮೆಂಟಿಗೆ ಅದನ್ನು ತಗೊಂಡಿದ್ದಾರೆ. ಹಾಗಾಗಿ ಯಾರು ಕೂಡ ನಿರಾಶರಾಗಬೇಡಿ. ನೆಕ್ಸ್ಟಿಗೆ ಇದೊಂದು ನಿಮಗೆ ಅನುಭವ ಜೊತೆಗೆ ಒಳ್ಳೆಯ ಲೆಸನ್ ಅಂತ ಅಂದ್ಕೊಳ್ಳಿ. ಬೇರೆ ಕಡೆ ಹೋದಾಗ ಓಕೆ ಅದೆಲ್ಲ ಪಾಯಿಂಟ್ಸ್ ನಾವು ಮೈಂಡ್ ಇಟ್ಕೋಬೇಕು ಅಂತ ನೀವು ತಿಳ್ಕೊಬಹುದು. ಸೊ ಈಗ ನಾನು ಜಡ್ಜ್ಮೆಂಟ್ ಹೇಳ್ತೀನಿ ಯಾರೆಲ್ಲ ಅಂತ. ಸೊ ಫಸ್ಟ್ ಸೆಕೆಂಡ್ ಪ್ರೈಸ್ ಗೋಸ್ ಟು ಟೀಮ್ 3rd. ಓಕೆ, ಟೀಮ್ 3rd. ಆ್ಯಕ್ಚುಲಿ ಅವರು ಕೂಡ ಫಸ್ಟ್ ಹೋಗ್ಬೋದಿತ್ತು, ಆದರೆ ಅಲ್ಲಿ ಅವರು ಹೇಳಿದ್ರು ಕೆಲವೊಂದು ಸಣ್ಣ ತಪ್ಪು. ಹಾಗಾಗಿ ಇನ್ನು ಫಸ್ಟ್ ಯಾರಾಗಿರ್ಬೋದು? ಎಸ್, ಟೀಮ್ ನಂಬರ್ 6, ಫಸ್ಟ್ ಪ್ರೈಸ್. ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಟೀಮ್ ನಂಬರ್ 3 ಹಾಗೂ ಟೀಮ್ ನಂಬರ್ 1. ಟೀಮ್ ನಂಬರ್ 6 ಪ್ರಥಮ ಬಹುಮಾನ, ಹಾಗೆ ಟೀಮ್ ನಂಬರ್ 3
ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದೆ. ಎಲ್ರಿಗೂ ಪ್ರತಿಯೊಬ್ಬರು ಕೂಡ ಇಲ್ಲಿ ವಿಶೇಷವಾಗಿ ಬೇರೆ ಬೇರೆ ಅವರ ಅಂಕವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ವಿನ್ನರ್ಸ್ ಇಲ್ಲಿ. ಅದರ ಸ್ವಲ್ಪ ವಿಶೇಷವಾಗಿ ಆ 2 ತಂಡ ಬಹುಮಾನವನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಸೊ ಎಲ್ಲರೂ ಕೂಡ ಥ್ಯಾಂಕ್ ಯು. ನಮ್ಮ ಈ ಕಾರ್ಯಕ್ರಮಕ್ಕೆ ನೀವು ಇವತ್ತು ಬಂದು ನಿಮ್ಮ ಪ್ರತಿಯೊಬ್ಬರು ಕೂಡ ನಮ್ಮ ಇವತ್ತು ಈ ಸಕ್ಸಸ್ ಆಗಿರೋಕ್ಕೆ ಕಾರಣ ನೀವು ಪ್ರತಿಯೊಬ್ಬರು ಕೂಡ ಪಾರ್ಟಿಸಿಪೇಷನ್ ಕೂಡ ಹೌದು. ಸೊ ಯಾರು ಕೂಡ ಬೇಜಾರಾಗಬೇಡಿ, ಎಲ್ಲರೂ ಕೂಡ ಖುಷಿಯಾಗಿ ಹೋಗಿ. ನೆಕ್ಸ್ಟ್ ಇಯರ್ ಮತ್ತೆ ನಾವು ಸೀಸನ್ 2 ಆರಂಭ ಮಾಡ್ತೀವಿ. ಅದಕ್ಕೂ ಕೂಡ ಪ್ರತಿಯೊಬ್ಬರು ಬನ್ನಿ, ಇನ್ನಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ. ಓಕೆ, ಎಲ್ಲರೂ ಕೂಡ ಹೋಗಿ. ನಾವೀಗ ವೇದಿಕೆಗೆ ನಮ್ಮ ಅತಿಥಿಯನ್ನು ಕರೆಸ್ಬಿಟ್ರಿ, ಅವರ ಮುಖಾಂತರ ನಾವು ನಿಮಗೆ ಬಹುಮಾನವನ್ನು ಕೊಡ್ತೀವಿ. ಎಲ್ಲರೂ ಕೂಡ ಈಗ ವೇದಿಕೆ ನಮ್ಮ ಅತಿಥಿ ಗಣ್ಯರಿಗೆ ದಯವಿಟ್ಟು ನಮ್ಮ ವೇದಿಕೆಗೆ ಸುವರ್ಣ ಆರ್ಕೇಡ್, ಸುವರ್ಣ ಕಮರ್ಷಿಯಲ್ ಕಾಂಪ್ಲೆಕ್ಸ್ನ ಮಾಲಕ ಆಗಿರುವಂತಹ ನಾಣ್ಯಪ್ಪ ಪೂಜಾರಿ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಅದೇ ರೀತಿಯಾಗಿ ಮಹಾವೀರ ಗ್ರೂಪ್ಸ್ನ ಮಾಲಕ ಆಗಿರುವಂತಹ ಪ್ರಭಾಕರ್ ಹೆಗ್ಡೆ, ಅದೇ ರೀತಿಯಾಗಿ ಪುಣಿತಾ ಹೆಗ್ಡೆ, ಇಬ್ಬರು ಕೂಡ ದಯವಿಟ್ಟು ವೇದಿಕೆಗೆ ಬನ್ನಿ. ದಂಪತಿ ಸಮೇತರಾಗಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಮಹಾವೀರ ಗ್ರೂಪ್ಸ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಗೊತ್ತು. ನಮ್ಮ ಇಡೀ ಬೆಳ್ತಂಗಡಿಗೆ ಒಂದು ಮಹಾ ಕೊಡುಗೆ ಅವ್ರದ್ದು. ಮಹಾವೀರ ಗ್ರೂಪ್ಸ್, ಮಹಾವೀರ ಸಿಲ್ಕ್ಸ್ ಆ್ಯಂಡ್ ಟೆಕ್ಸ್ಟೈಲ್ಸ್, ರೆಡಿಮೇಡ್ಸ್ ಉಜಿರೆಯಲ್ಲಿದೆ. ಆಮೇಲೆ ಸುವರ್ಣ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಇಲ್ಲಿ ಅನೇಕ ಕಾರ್ಯಕ್ರಮ ಆಗುತ್ತೆ. ರೆಂಟೆಡ್ ರೂಮ್ಸ್ ಇದೆ, ಆಮೇಲೆ 2 ಹಾಲ್ಸ್ ಇದೆ. ಅವರು ಕೂಡ ಹಾಗೆ ನಾವು ಮೊನ್ನೆ ಬಂದು ಏನಿಲ್ಲ, ಜಸ್ಟ್ ಈ ತಮಗೆ ವೇದಿಕೆ ಕಲ್ಪಿಸ್ಕೊಡಿ ಅಂತ ಅಷ್ಟೇ ಕೇಳಿದ್ವಿ, ಬೇರೆ ಏನು ಮಾತಾಡಿಲ್ಲ. ನಿಮಗೆ ಕೊಡ್ದಿರಕ್ಕಾಗುತ್ತಾ, ಅದು ಕೂಡ ಡಾಕ್ಟರ್ UP ಶಿವಣ್ಣ ಬಿಡಕ್ಕಾಗುತ್ತೆ ಅಂತ ಮಾತನ್ನು ಹೇಳಿದ್ರು. ಬಹಳ ಖುಷಿ ಆಯಿತು, ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಲಯನ್ ಮುರಳಿ ಬಲಿಪ ಕಳೆದ 26 ವರ್ಷಗಳಿಂದ ನಮ್ಮ ಬೆಳ್ತಂಗಡಿಯಲ್ಲಿ ನಂಬರ್ 1 ನ್ಯಾಯವಾದಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಅವರು ಕೂಡ ಹಾಗೇನೆ ಬಹಳ ಸರಳ ಸ್ವಭಾವ, ಅನೇಕ ಸೇವೆಯನ್ನು ಮಾಡುವಂಥವ್ರು, ದಾನಶೂರರು ಕೂಡ ಅಂತ ಹೇಳ್ಬೋದು ನಾವು. ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರ ಪರವಾಗಿ ಬೆಳಗ್ಗೆ ನಿಯೋಜಿತ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿರುವಂತಹ ರಘುರಾಮ್ ಶೆಟ್ಟಿ ಬಂದಿದ್ದರು, ಆಮೇಲೆ ಶ್ರದ್ಧಾ ವಸಂತ ಬಂದಿದ್ದರು. ಇದೀಗ ಅವರ ಪರವಾಗಿ ಡಾಕ್ಟರ್ ಭಾಷಿಣಿ ಅವರು ಬಂದಿದ್ದಾರೆ ಅವರ ಪರವಾಗಿ. ಸೊ ಅವರು ಕೂಡ ನಮ್ಮ ಆತ್ಮೀಯವಾದ ಸ್ವಾಗತ. ಇದೀಗ ವಿನ್ನರ್ಸ್ಗೆ ನಾವು ಬಹುಮಾನ ಕೊಡ್ತಾ ಇದ್ದೀವಿ. ದ್ವಿತೀಯ ಬಹುಮಾನ ಪಡೆದ ತಂಡ 3 ದಯವಿಟ್ಟು ವೇದಿಕೆಗೆ ಬನ್ನಿ. ಥ್ಯಾಂಕ್ ಯು. ಪ್ರಥಮ ಬಹುಮಾನ ಪಡೆದಿರುವಂತಹ ಟೀಮ್ ನಂಬರ್ 6. ಟೀಮ್ ನಂಬರ್ 1ರ ಪುಟಾಣಿ ಮಕ್ಕಳು. ಟೀಮ್ ನಂಬರ್ 2nd, 4th, 5th, 7th.
ನೆಕ್ಸ್ಟ್ ಟೀಮ್ ದಯವಿಟ್ಟು ವೇದಿಕೆಗೆ ಬನ್ನಿ. ಅಮ್ಮಂದಿರ ಟೀಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಕಲೆ ಇವರು. ಪುಟ್ಟ ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಇವತ್ತು ನೃತ್ಯ ಮಾಡಿದ್ರು. ಬನ್ನಿ ಬನ್ನಿ ಬನ್ನಿ. ಮಸ್ತುಂಡ ನೆಕ್ಸ್ಟ್ ಯಾರು ಬಾಕಿ ಇದ್ದೀರಾ ಪ್ರಮಾಣ ಪತ್ರ ಸ್ವೀಕರಿಸಕ್ಕೆ ದಯವಿಟ್ಟು ವೇದಿಕೆಗೆ ಬನ್ನಿ. ಥ್ಯಾಂಕ್ ಯು. ಸರ್ ಒಂದು ಎರಡು ಮಾತಾಡ್ತೀರಾ ನಮ್ಮ ಒಂದು ಪ್ರೋಗ್ರಾಮ್ ಬಗ್ಗೆ? ನಮ್ಮ ಪ್ರೋಗ್ರಾಮ್ ಒಂದು ಎರಡು ಹಿತ ನೋಡಿ. ನಂದು ಶುಭಾಶಯ, ಸುದ್ದಿ ಬಿಡುಗಡೆಗೆ ಶುಭಾಶಯ, ಅದರಲ್ಲಿ ಶಿವಾನಂದರಿಗೆ ನಂದು ಹೆಪ್ಪಿ ಶುಭಾಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಭಾಕರ್ ಹೆಗ್ಡೆ ಸರ್ ಅವರಾಗ ಆಯುಷ್ಮಾನ್ ಮಾಡಿದಂಥ ನೃತ್ಯ ವೈಭವ ಈ ಕಾರ್ಯಕ್ರಮ ಭಾರಿ ಚೆನ್ನಾಗಿ ಮೂಡಿ ಬಂದಿದೆ. ಪ್ರಥಮ ವರ್ಷದಲ್ಲಿ ಒಳ್ಳೆಯ ಸಕ್ಸಸ್ ಆಯಿತು. ಹಾಗೆ ಇನ್ನು ಮುಂದೆ ಕೂಡ ಇದೇ ರೀತಿ ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಪ್ರಸಾದ್ 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 ಓಕೆ ಓಕೆ, ಥ್ಯಾಂಕ್ ಯು. ನೀವು ಸ್ವಲ್ಪ ಅರ್ಜೆಂಟ್ಸ್ ಇದೆ ಅಂತ ಹೇಳಿದ್ರಲ್ಲ, ಧನ್ಯವಾದಗಳು. ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನೀವು ತೀರ್ಪು ಕೊಟ್ಟಿದ್ದೀರಾ. ಧನ್ಯವಾದಗಳು.